ಸರ್ಕಾರದಿಂದ ಹಚ್ಚಿದ್ರೂ ಆರಿಸಲಾಗದ ಬೆಂಕಿ. ಕರಾವಳಿಯಲ್ಲಿ ಹುರಿಯುತ್ತಿದೆ ತುಳುವರ ಕಿಚ್ಚು. ಪ್ರತ್ಯೇಕತೆಯ ಗೊಂದಲದಲ್ಲಿದ್ದಾನೆ ಜನಸಾಮಾನ್ಯ. ಇದೇ ಹೊತ್ತಿನ ವಿಶೇಷ ಬೇಕಾ ಪ್ರತ್ಯೇಕತೆ. ನಾನು ಲೋಕೇಶ್ ಹಾಲಹಳ್ಳಿ. ಕಳೆದ ಕೆಲವು ದಿನಗಳಿಂದ ಎಲ್ಲಿ ನೋಡಿದ್ರಲ್ಲಿ ಪ್ರತ್ಯೇಕತೆಯ ಕೂಗೆ ಕೇಳಿ ಬರ್ತಾ ಇದೆ. ಕುಮಾರಸ್ವಾಮಿ ಅವರ ಈ ಒಂದು ನಿಲುವು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಈಗ ಕರ್ನಾಟಕದ ಜನತೆಯಲ್ಲಿ ಈ ಒಂದು ಹೋರಾಟದ ಕಿಚ್ಚನ್ನು ಹಚ್ಚೋದಕ್ಕೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಜನಸಾಮಾನ್ಯನಿಗೆ ಪ್ರತ್ಯೇಕತೆಯ ಅವಶ್ಯಕತೆ ನಿಜವಾಗ್ಲೂ ಇದೆಯಾ? ಪ್ರತ್ಯೇಕತೆ, ಈ ಒಂದು ಪ್ರತ್ಯೇಕ ರಾಜ್ಯದ ಕೂಗಿನ ಅವಶ್ಯಕತೆ, ನಿಜವಾಗ್ಲೂ ಪ್ರತ್ಯೇಕ ರಾಜ್ಯ ಆಗುವಂತಹ ಅವಶ್ಯಕತೆ ಇದೆಯಾ? ಹಾಗೂ ಈಗಾಗಲೇ ಉತ್ತರ ಕರ್ನಾಟಕ ಬೇರೆ, ದಕ್ಷಿಣ ಕರ್ನಾಟಕ ಬೇರೆ ಅಂತ ಸರ್ಕಾರ ಈಗ ಹೊರಟಿದೆ, ಬೇರೆ ಮಾಡೋದಕ್ಕೆ ಅಂತ ಹೊರಟಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಈಗ ನಾವು ಗಮನಿಸಬೇಕಾಗ್ತದೆ. ಹಾಗೂ ತುಳುನಾಡ ಜನತೆ ಯಾಕೆ ಪ್ರತ್ಯೇಕ ರಾಜ್ಯದ ಬಗ್ಗೆ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ ಅನ್ನೋದು. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತು ನಾವು ಮಾತುಕತೆಯನ್ನು ನಡೆಸ್ತೇವೆ. ಅದಕ್ಕಿಂತ ಮುಂಚೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ತುಳುನಾಡು ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೀ ಯೋಗೀಶ್ ಶೆಟ್ಟಿ ಜೆಪೂರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆ ಮತ್ತೋರ್ವ ಅತಿಥಿಯಾದಂತಹ ತುಳುನಾಡು ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ಆದಂತಹ ಭಾಸ್ಕರ್ ಪೂಜಾರಿ ಕಾಸರಗೋಡು ಅವರು ಸಹ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಮೊದಲಿಗೆ ನಾನು ಯೋಗೀಶ್ ಶೆಟ್ಟಿ ಜೆಪೂರಲ್ಲಿ ಬರ್ತೇನೆ. ಸರ್ಕಾರ ಏನೋ ಪ್ರತ್ಯೇಕ ರಾಜ್ಯದ ಬಗ್ಗೆ ಈಗ ಬೆಂಕಿನ ಹಚ್ಚಾಗಿದೆ. ಈ ಬೆಂಕಿನ ನೀವು ನಂದಿಸ್ತಿರೋ ಅಥವಾ ಬೆಂಕಿನ ಇನ್ನೂ ಜಾಸ್ತಿ ಉರಿಸ್ತಿರೋ? ನೋಡಿ, ಇಲ್ಲಿ ನಾವು ಬೆಂಕಿ ಉರಿಸುವಂಥ ಪರಿಸ್ಥಿತಿ ಆದಿಲ್ಲ. ಯಾಕೆಂದರೆ ಒಬ್ಬರು ಜನರಿಗೆ ಸರ್ಕಾರ ಯಾವಾಗ ತನ್ನ ಹಕ್ಕುಗಳನ್ನು ಕೊಡೋದಿಲ್ವೋ ಆ ಹಕ್ಕುಗಳನ್ನು ವಂಚಿಸ್ತಿದ್ದವ ಅಥವಾ ಮೋಸ ಮಾಡಿದ್ದಾರ. ಅದೇ ರೀತಿಯಲ್ಲಿ ನಾವು ಸರ್ಕಾರವನ್ನು ನಂಬಿರ್ತೇವೆ, ಒಂದು ಕರ್ನಾಟಕ ರಾಜ್ಯದ ಒಂದು ಭಾಗವನ್ನು ಹೇಳ್ಕೊಂಡು ನಂಬಿದ ನಂತರ ನಮ್ಮ ಮೇಲೆ ಮಲಾಯಿತಾಯಿ ಧೋರಣೆಗಳನ್ನು ಮಾಡ್ತಾ ನಮಗೆ ಯಾವುದು ಸೌಲಭ್ಯವನ್ನು ಕೊಡದೆ ನಮಗೆ ವಂಚನೆ ಮಾಡಿದಾಗ ಸ್ವಾಭಾವಿಕವಾಗಿ ನಮ್ಮ ನೋವನ್ನು ತೋಡಿಕೊಳ್ತೇವೆ. ಅದರ ಅರ್ಥ ಇದು ನಾವು ಪ್ರತ್ಯೇಕತೆ ಅಥವಾ ನಾವು ಬೆಂಕಿಯನ್ನು ಹಚ್ತೇವೆ ಅಂತಲ್ಲ. ನಾವು ನಮ್ಮ ಹಕ್ಕುಗಳನ್ನು ಕೇಳೋದು. ಇದು ತುಳುನಾಡು ಎಂಬುದು ಕೇವಲ ಇವರು ನಮಗೇನೆ ನೋವಾಗಿದೆ. ನಾವು ಹೇಳಬೇಕಾದ್ರೆ ಕರ್ನಾಟಕ ಇವತ್ತು ಭಾಷಾವಾರ ಪ್ರಾಂತ್ಯ ಆದ ಸಂದರ್ಭದಲ್ಲಿ ನಿಜವಾಗಿ ತುಳುನಾಡು ಕೂಡ ಒಂದು ರಾಜ್ಯ ಆಗಬೇಕಿತ್ತು. ಯಾಕೆಂದರೆ ನಮ್ಮ ಇಲ್ಲೇ ಸಂಸ್ಕೃತಿ ಬೇರೆ, ಸಂಪ್ರದಾಯ ಬೇರೆ, ಇಲ್ಲಿದ ಬೇರೆ ಬೇರೆ ವಿಷಯದಲ್ಲಿ ಎಲ್ಲದಕ್ಕೆ ಕೂಡ ನಮಗೆ ವಿಭಿನ್ನ ಆಗಿದೆ. ನಮ್ಮ ಪಂಚಧಾರೆ ಭಾಷೆಯಲ್ಲಿ ಕೂಡ ತುಳು 5 ಭಾಷೆಯಲ್ಲಿ ಒಂದು ಭಾಷೆ ಅಂದರೆ ತುಳು ಭಾಷೆ. ಹಲವಾರು ಇದರ ಬಗ್ಗೆ ತಾಳೆಗೇರಿ ಸಾಹಿತ್ಯ ಆಗಿರ್ಬೋದು, ಬೇರೆ ಬೇರೆ ಸಾಹಿತ್ಯಗಳು ಕೂಡ ನಮ್ಮ ತುಳುವಿನ ಬಗ್ಗೆ ಸಿಕ್ಕಿದೆ. ಇವನ್ ತುಳುಗೆ ಒಂದು ಲಿಪಿ ಕೂಡ ಉಂಟು ಅಂತ ಹೇಳ್ಕೊಂಡು ಇವಾಗಲೇ ಅದರ ಬಗ್ಗೆ ಎಲ್ಲ ಸಹ ಹಲವಾರು ಜನರು ಇದರ ಬಗ್ಗೆ ಕೆಲವು ಬಗ್ಗೆ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ. ಹಾಗಿದ್ದಾಗ ಇಷ್ಟು ನಮ್ಮ ಶ್ರೀಮಂತ ಭಾಷೆಯನ್ನು ಇಷ್ಟುವರೆಗೆ ನಮಗೆ ನಮ್ಮನ್ನೊಂದು ಅಧಿಕೃತ ಭಾಷೆ ಘೋಷಣೆ ಮಾಡಲಿಕ್ಕೆ ಆಗಲಿಲ್ಲ. ನಮ್ಮನ್ನು ತುಳುವನ್ನು ಎಂಟರ್ ಪರಿಚಯದಕ್ಕೆ ಸೇರಿಸಲಿಕ್ಕೆ ಆಗಲಿಲ್ಲ. ಇಲ್ಲಿ ನಾವು ಹಲವಾರು ಸಮಯಗಳಿಂದ ಬೇಡಿಕೆಗಳಿರ್ತಿದ್ದೇವೆ. ಇವತ್ತು ಪ್ರತ್ಯೇಕ ಇದು ಹೈದರಾಬಾದ್ ಕರ್ನಾಟಕದ ಪ್ರದೇಶದವರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕಂತ ಅವರು ಬೇಡಿಕೆ ಇಡ್ತಾರೆ. ನಾವು ಹೇಳೋದು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಬೇಡಿಕೆ ಉಂಟು. ಯಾಕಂದರೆ ತುಳುನಾಡನ್ನು ಸಪ್ರೇಟ್ ರಾಜ್ಯ ಮಾಡಬೇಕಂತ VS ಪನ್ಯಾಡಿಯವರು ಸೇರಿದಂತೆ ಹಲವಾರು ಹಿರಿಯರು ಹಲವಾರು ಸಂದರ್ಭದಲ್ಲಿ ಹೇಳಿದರು. ಆದರೆ ನಮ್ಮ ಜನರು ನಾವು ಶಾಂತಿ ಪ್ರಿಯರು, ನಾವು ಕನ್ನಡ ಮಾತೆಯನ್ನು ನಾವು ತಾಯಿ ಅಂತ ನೆನೆಸ್ತೇವೆ. ಕರ್ನಾಟಕವನ್ನು ನಮ್ಮ ಒಂದು ಭೂಮಿ ಅಂತ ನೆನೆಸ್ಕೊಂಡು ನಾವು ಪ್ರೀತಿ ಮಾಡ್ತಿದ್ದೆವು. ಆದರೆ ನಾವು ಚಿಕ್ಕಂದಲ್ಲಿದ್ದಾಗ ಶಾಲೆಯಲ್ಲಿ ಕೂಡ ರಾಜ್ಯೋತ್ಸವ ಆಚರಣೆ ಮಾಡ್ತಿದ್ದೆವು. ನಮ್ಮಲ್ಲಿ ಕೂಡ ಕನ್ನಡ ನಿಜವಾಗಿ ಈಗ ಹೇಳ್ತಾರೆ ಅದು ಕನ್ನಡ ಅದು ಧ್ವಜ ಅಂತ ಇದು ಕನ್ಫರ್ಮ್ ಅಲ್ಲ. ಆದರೆ ಸಹ ಧ್ವಜ ಅಂತ ಹೇಳ್ಕೊಂಡು ನಾವು ಅದನ್ನು ಸಿಕ್ಕಿಸ್ಕೊಂಡು ಹೋಗ್ತಿದ್ದೆವು. ಅದೇ ಕನ್ನಡ ಧ್ವಜ ಅಂತ ಈಗ ಚರ್ಚೆ ಆಗ್ತದೆ, ಅದು ಕನ್ನಡ ಧ್ವಜ ಅಲ್ಲ ಅಂತ. ಆ ಧ್ವಜವನ್ನು ನಾವು ಎಲ್ಲ ಶಾಲೆಗಳಲ್ಲಿ ಎಲ್ಲ ಮೈದಾನಗಳಲ್ಲಿ ಅದನ್ನು ಫ್ಲಾಗ್ ಹೋಸ್ಟ್ ಮಾಡ್ತಿದ್ದೆವು. ಯಾಕೆಂದ್ರೆ ಆ ಒಂದು ಪ್ರೀತಿ ಭಾವನೆ ಇತ್ತು. ಆದರೆ ನಮ್ಮ ತುಳುವಿನ ಬಗ್ಗೆ ಯಾವುದು ಕೂಡ ಅದಕ್ಕೆ ಸ್ಪಂದನೆ ಮಾಡಲಿಲ್ಲ. ಯಾಕಂದರೆ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ನಮಗೆ ಕೊಡುವಂಥ ಗೌರವ ಕೊಡಲಿಲ್ಲ. ಯಾವಾಗ ನಮ್ಮ ತುಳುನಾಡ ತಾಯಿಯನ್ನು 2 ಭಾಗವಾಗಿಕೊಂಡು ಕಾಸರಗೋಡಿಗೆ ಕೇರಳಕ್ಕೆ ಒಂದು ಭಾಗವಾಗಿ ಕಾಸರಗೋಡನ್ನು ಹಂಚಿದ್ರು, ಈ ಉಡುಪಿ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಈ ಸರೌಂಡಿಂಗ್ನ ಜಾಗವನ್ನು ಕರ್ನಾಟಕಕ್ಕೆ ಹಂಚಿಕೊಂಡು ನಮ್ಮನ್ನು ಭಾಗ ಮಾಡಿಬಿಟ್ಟಿದ್ರು. ಆ ನೋವು ನಮ್ಮಲ್ಲಿ ಇತ್ತು. ಆದರೆ ಸಹ ಒಂದು ವೇಳೆ ಭಾಗ ಆದ ಮೇಲೆ ನಾವು ನೆನೆಸಿದ್ದು ಪರವಾಗಿಲ್ಲ, ನಾವು ಹೇಗೂ ಭಾಷಾವಾರ ಪ್ರಾಂತ್ಯ ಪ್ರಕಾರ ನಾವು ಕರ್ನಾಟಕ ಸೇರಿದ್ದೇವೆ, ಕಾಸರಗೋಡು ಕೇರಳ ಸೇರಿದ್ದೇವೆ ಅಂತ ಹೇಳ್ಕೊಂಡು ನಾವು ನೆನೆಸಿದ್ದೆವು. ಆದರೆ
ನಮ್ಮ ಹಿರಿಯರು ವಿಶ್ವಾಸ ಇಟ್ಟದ್ದನ್ನು ಎಲ್ಲ ವಂಚನೆಗಳನ್ನು ಮಾಡಿದ್ರು. ಒಂದನೇದಾಗಿ ನಮ್ಮ ಶಾಲೆಯಲ್ಲಿ ನಾವು ಕೂಡ ಶಾಲೆಯಲ್ಲಿ ಓದುವಾಗ ನಮಗೆ ನಾವು ಓದಿದ್ದು ಯಾವುದು, ಚೆನ್ನಮ್ಮನ ಬಗ್ಗೆ, ಕೆಂಪೇಗೌಡರ ಬಗ್ಗೆ, ಹಲವಾರು ಸಾಹಿತಿಗಳ ಬಗ್ಗೆ, ಹಲವಾರು ಮಹಾಪುರುಷರ ಬಗ್ಗೆ ನಾವು ಕೇಳಿದೆ. ಸ್ವಾಮಿ ನಮ್ಮ ಯಾವುದೇ ಒಂದು ಪುಸ್ತಕದಲ್ಲಿ ಇಲ್ಲಿಯ ಹೋರಾಟಗಾರರಾಗಿ ಕದಂಬಾಡ ರಾಮಗೌಡರಾಗಿರ್ಬೋದು, ನಮ್ಮ ಬಾವುಟಗುಡ್ಡೆಯಲ್ಲಿ ಸ್ವಾತಂತ್ರ್ಯ ಆಚರಣೆ ಮಾಡಿದಾಗಿರ್ಬೋದು, ಕೋಟಿ ಚಂದ್ರರಾಗಿರ್ಬೋದು, ಅಬ್ಬಕ್ಕ ರಾಣಿ ಬಗ್ಗೆ ಅಂತ ವಿಸ್ತೃತವಾಗಿ ನೀವು ಕಲಿಸಲಿಲ್ಲ. ತುಳು ಲಿಪಿ ಬಗ್ಗೆ ಅದನ್ನು ಮಾಹಿತಿ ಕೊಡುವಂತಾಗಿರ್ಬೋದು. ನಮ್ಮ ಇಲ್ಲಿ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಎಷ್ಟು ಬಲಿದಾನ ಮಾಡಿದರೆ ಅದನ್ನು ಹೈಲೈಟ್ ಮಾಡುವಂಥದ್ದು ಯಾವುದು ಕೂಡ ಮಾಡಲಿಲ್ಲ. ಯಾಕೆಂದರೆ ಒಂದೇ ಒಂದು ವಿಷಯ ಅಂದರೆ ತುಳುನಾಡನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುವಂಥದ್ದು, ತುಳು ಭಾಷೆಯನ್ನು ನಿರ್ಲಕ್ಷಿಸಿ ಮಾಡೋದು, ತುಳುನಾಡನ್ನು ನಾಶ ಮಾಡೋ ದೃಷ್ಟಿಯಿಂದ ಅನ್ಯಾಯ ಮಾಡ್ತಾ ಬಂದಿದ್ದಾರೆ. ಮತ್ತೊಂದು ಯೋಚನೆ ಮಾಡಬೇಕಾದ್ರೆ ಇವತ್ತು ನಮ್ಮ ಅಭಿವೃದ್ಧಿಯ ಯಾವುದಾದ್ರೂ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ನಮ್ಮ ಜನರಿಗೆ ಯುವಜನಾಂಗಕ್ಕೆ ಕೆಲಸಕ್ಕೆ ಸಿಗಬೇಕು. ಇಲ್ಲಿ ಯಾವುದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನ ಹಾಕಿದ್ದಾರೆ. ಎಲ್ಲಿ ವರ್ಲ್ಡಲ್ಲಿ ರಿಜೆಕ್ಟ್ ಆಗಿದ್ದ ಕಂಪನಿಗಳನ್ನು, ಎಲ್ಲಿ ಹಲವಾರು ಪರಿಸರಕ್ಕೆ ಮಾರಕವಾಗಿರುವಂಥ ಫ್ಯಾಕ್ಟ್ರಿಗಳನ್ನು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಹಾಕಿದ್ದಾರೆ. ಆದರೆ ITBT ಅಂತ ಕಂಪನಿಗಳನ್ನು ಬ್ಯಾಂಗ್ಳೂರು ಅಥವಾ ಬೇರೆ ಬೇರೆ ಕೊಟ್ಟಿದ್ದಾರೆ. ಇದು ಅನ್ಯಾಯ ಅಲ್ಲ ಸ್ವಾಮಿ? ನಮ್ಗೆ ಇವತ್ತು ನಾವು ಶಾಂತರಾಗಿದ್ದೇವೆ, ನಾವು ಯಾವ್ದು ಹೋರಾಟ ಮಾಡುದಿಲ್ಲ, ನಾವು ಯಾವುದು ಕೂಡ ಇಲ್ಲಿ ಅವರು ಬೆಂಕಿ ಹಚ್ಚುದಿಲ್ಲ, ಇಲ್ಲಿ ಅವರು ಬಸ್ ಹೊತ್ತಿಸುವುದಿಲ್ಲ, ಇಲ್ಲಿ ಅವರು ಯಾವ್ದು ಹಿಂಸೆಗೆ ಪ್ರಚೋದನೆ ಮಾಡುದಿಲ್ಲ ಅಂತ ಹೇಳ್ಕೊಂಡು ನಮ್ಮನ್ನು ನಿಗ್ಲೆಕ್ಟ್ ಮಾಡ್ತಾ ಬಂದ್ರು. ಯಾಕೆಂದ್ರೆ ತುಳುನಾಡಿನವರು ಬುದ್ಧಿವಂತರು, ತುಳುನಾಡಿನವರು ಎಲ್ಲದಕ್ಕೆ ಕೂಡ ಕಾನೂನನ್ನು ಗೌರವ ಕೊಡ್ತಾರೆ. ಇಲ್ಲಿ ಒಬ್ಬ MLA MP ಕೂಡ ಒಬ್ಬ ಬೈಕಲ್ಲಿ ತಿರುಗ್ತಾರೆ. ಇಲ್ಲಿ ಅಷ್ಟು ಒಂದು ಲಾ ಆ್ಯಂಡ್ ಪಾಲಿಸಿಯನ್ನು ಫಾಲೋ ಮಾಡೋರು ತುಳುನಾಡಿನವರು ಅಂತ ಭಾವನೆಯನ್ನು ಇಟ್ಕೊಂಡು ಇಲ್ಲಿ SLC ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಹೈಯೆಸ್ಟ್ ನಾವು ಪರ್ಸೆಂಟೇಜ್ ಅಂತ ಕೊಡ್ತೇವೆ. SLCಯಲ್ಲಿ ಸಹ ಉಡುಪಿ ಮೇಲ್ಗೈ, ದಕ್ಷಿಣ ಕನ್ನಡ ಮೇಲ್ಗೈ ಅಂತ ಹೇಳ್ತೇವೆ ಕರ್ನಾಟಕದಲ್ಲಿ. ಆದರೆ ಆ ರೀತಿಯಾಗಿ ನಾವು ಮೇಲ್ಗೈ ಪಟ್ಟರು ಕೂಡ ನಮಗೆ ಅಭಿವೃದ್ಧಿ ವಿಧದಲ್ಲಿ ನಾವು ಶೂನ್ಯ. ಇವತ್ತು ನಾವು ಇಲ್ಲಿ ಕೆಲವರು ಹೇಳ್ತಾರೆ ಯಾಕೆ ಮಂಗಳೂರು ಅಭಿವೃದ್ಧಿ ಆಗಲಿ? ಸ್ವಾಮಿ, ಅಭಿವೃದ್ಧಿ ಎಲ್ಲಿ ಆಗಿದೆ? ನಮ್ಮ ಇಲ್ಲಿಯ ಬ್ಯಾಂಕಿಂಗ್ ಕ್ಷೇತ್ರ ಆಗಿರ್ಬೋದು, ಪಿತಾಮಹರು ಇಲ್ಲಿಯ ಬ್ಯಾಂಕಿಂಗ್ ಹಲವಾರು ಹುಟ್ಟು ಹಾಕಿದವರು ನಮ್ಮ ದಕ್ಷಿಣ ಕನ್ನಡ ಉಡುಪಿಯವರಾಗಿರ್ಬೋದು. ದೊಡ್ಡ ದೊಡ್ಡ KMC ಅಂತ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್, ದೊಡ್ಡ ದೊಡ್ಡ ಇದು ದೇವಸ್ಥಾನಗಳಾಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಿಂದ, ಅದೇ ರೀತಿ ಅನಿವಾಸಿ ಭಾರತೀಯರಾಗಿರ್ಬೋದು, ಅವರವರ ಕೊಡುಗೆಯಿಂದ ನಾವು ಇಲ್ಲಿ ಬೆಳೆದಿದ್ದೇವಲ್ಲದೆ ನಮಗೆ ಸರ್ಕಾರದಿಂದ ಅನುದಾನ ಅಂಥದ್ದು ಏನು ಸಿಗಲಿಲ್ಲ. ಇವತ್ತು ನಿನ್ನೆ ಇವರು ಉತ್ತರ ಕರ್ನಾಟಕ ಪ್ರೊಟೆಸ್ಟ್ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾವು 371 ಆರ್ಟಿಕಲ್ ಪ್ರಕಾರ ಉತ್ತರ ಕರ್ನಾಟಕಕ್ಕೆ 1,500 ಕೋಟಿ ರೂಪಾಯಿಯಾಗಿ ಅನುದಾನವನ್ನು ಕೊಟ್ಟಿದ್ದೆವು, ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ನೋಡಿದ್ದಾರೆ. ಸ್ವಾಮಿ, ನಾವು ಯೋಚನೆ ಮಾಡಬೇಕಾಗ್ತದೆ. ಯಾವುದೇ ಒಂದು ಅಭಿವೃದ್ಧಿ ಪಥ ಯಾವುದೇ ರೀತಿಯಲ್ಲಿ ಇದೆ ಅಂದರೆ, ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ 25-30 ವರ್ಷದ ಹಿಂದೆ ಕೂಡ ಇಲ್ಲಿ ಅಭಿವೃದ್ಧಿ ಇತ್ತು, ಒಂದು ಲೆವೆಲಲ್ಲಿ ಕಂಪೇರ್ ಮಾಡಿದ್ರೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಉತ್ತರ ಕನ್ನಡದಲ್ಲಿ ಏನು ಅಭಿವೃದ್ಧಿ ಇರಲಿಲ್ಲ. ಯಾಕೆಂದ್ರೆ ಅದು ನಿಜಾಮನ ಆಳ್ವಿಕೆಗೆ ಒಳಪಟ್ಟಂಥ ಪ್ರದೇಶ, ಆದ್ರಿಂದಾಗಿ ಹೈದರಾಬಾದ್ ಕನ್ನಡ ಅಷ್ಟು ಡೆವಲಪ್ ಆಗಲಿಲ್ಲ. ಆದರೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಅಂದು ಕೂಡ ನಮ್ಮ ರೈಲ್ವೆ ಸ್ಟೇಷನ್ ಇತ್ತು, ಬಂದರ್ ಪ್ರದೇಶ ಇತ್ತು, ಫಲವತ್ತಾದ ಕೃಷಿ ಭೂಮಿ ಇತ್ತು. ಇಲ್ಲಿ ಕೂಡ ಒಳ್ಳೆ ಕೂಡ ಸಾಧಾರಣ ಒಂದು ಲೆವೆಲಲ್ಲಿ ಬೇರೆ ಕಂಪೇರ್ ಮಾಡಿ ಅಭಿವೃದ್ಧಿ ಆಗಿದೆ. ಇಲ್ಲಿ ಅಂದ್ರೆ ಈಗ ಜನಸಾಮಾನ್ಯರಿಗೆ ಒಂದು ಕನ್ಫ್ಯೂಷನ್ ಇದೆ. ಯಾಕಂದ್ರೆ ಈಗಾಗಲೇ ಉತ್ತರ ಕರ್ನಾಟಕ ಬೇರೆ, ದಕ್ಷಿಣ ಕರ್ನಾಟಕ ಬೇರೆ ಅಂತ ಮಾಡ್ಲಿಕ್ಕೆ ಸರ್ಕಾರ ಈಗ ಮುಂದಾಗಿರುವಂತದ್ದು. ಇಂತಹ ಒಂದು ಸನ್ನಿವೇಶದಲ್ಲಿ ಈ ಭಾಗ ಕೂಡ ದಕ್ಷಿಣ ಕರ್ನಾಟಕಕ್ಕೆ ಸೇರುತ್ತೆ. ಅದರಲ್ಲಿಯೂ ನೀವು ದಕ್ಷಿಣ ಕರ್ನಾಟಕದಲ್ಲಿಯೂ ತುಳುನಾಡು ಅಂತ ಸಪರೇಟ್ ಆಗಿ ನೀವು ಒಂದು ರಾಜ್ಯ ಯಾಕೆ ಕೇಳ್ತಾ ಇದ್ದೀರಾ ಅನ್ನೋ ಮಾತುಗಳಿಗೆ ಕೇಳಿ ಬರ್ತಾ ಇರ್ತಕ್ಕಂಥ ನೋಡಿ, ತುಳು ರಾಜ್ಯ ಅಂತ ಹೇಳ್ಕೊಂಡು, ತುಳು ರಾಜ್ಯ ಈಗ ಅಂತಲ್ಲ, ತುಳು ರಾಜ್ಯ ಇತಿಹಾಸ ಎಷ್ಟೇ ಸಮಯದಿತ್ತು. ನಮ್ಮ ರಾಜಧಾನಿ ಬಾರ್ಕೂರು ರಾಜ್ಯದಲ್ಲಿ ಹಲಪಾರಸರು ರಾಜ್ಯವನ್ನು ಆಳ್ಕೆ ಮಾಡ್ತಿದ್ರು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕಂಡ್ಯಾನ ಸ್ವಾಮಿ ಮತ್ತೆ ನಮ್ಮ ಕದಂಬಾಡಿ ರಾಮೇಗೌಡರು ಸಾಧಾರಣ ಒಂದು 3,000 ಜನರನ್ನ ಸೇರಿಸಿಕೊಂಡು ಸುಳ್ಳೆ ಆಗಿರ್ಬೋದು, ಮಂಜೇಶ್ವರ ಆಗಿ 3 ದಿಕ್ಕಿನಿಂದ ಬಂದು ಇವತ್ತು ನಮ್ಮ DC ಆಫೀಸಲ್ಲಿ ತನ್ನ ಬ್ರಿಟಿಷರ ಬಾವುಟವನ್ನು ಇಳಿಸಿಕೊಂಡು ಏಪ್ರಿಲ್ 5, 1837 ಧ್ವಜವನ್ನು ಕೂಡ ಆರಿಸಿದ್ದಾರೆ. ನಮ್ಮ ತುಳುನಾಡ ಧ್ವಜವನ್ನು ಆರಿಸಿಕೊಂಡು ಆ ಸಂದರ್ಭದಲ್ಲಿ 13 ದಿನದ ಆಳ್ವಿಕೆಯನ್ನು ಕೂಡ ಮಾಡಿದರು. ಅದರಿಂದಾಗಿ ಇವತ್ತು ನಿನ್ನೆದಲ್ಲ, ಯಾವಾಗಲೇ ಒಂದು ತುಳುನಾಡಿಗೆ ಇತಿಹಾಸ ಇತ್ತು, ತುಳುನಾಡ ಪರಂಪರೆ ಇತ್ತು. ಆದರೆ ನಮ್ಮ ಇಲ್ಲಿ ಪ್ರತಿಯೊಂದು ವಿಷಯದಲ್ಲಿ ತುಳುವಿನಲ್ಲಿ ತುಳಿತ ಬಂದಿದ್ದಾರೆ. ನಾವು ಯಾವಾಗ ರಾಜ್ಯ ಬೇಕು ಅಂತ ಹೇಳಿಲ್ಲ. ತುಳುನಾಡ ರಕ್ಷಣಾ ವೇದಿಕೆಯವರು ಸುಮಾರು 10 ವರ್ಷದಲ್ಲಿ 400-500 ಕಾರ್ಯಕ್ರಮ ಮಾಡಿದ್ದೇವೆ. ಸಮಾಜಕ್ಕೆ ಪರವಾಗಿ, ಸಮಾಜ ಹೋರಾಟ ನಾವು ಎಂದೂ ಕೂಡ ಪ್ರತ್ಯೇಕ ತುಳು ರಾಜ್ಯ ಬಗ್ಗೆ ಮಾತಾಡ್ತಿಲ್ಲ. ನಾವು ರಾಜ್ಯ ಮಾತಾಡ್ತಿದ್ದೇವೆ ಯಾವಾಗ? ನಾವು ರಾಜ್ಯ ಬಗ್ಗೆ ಮಾತಾಡ್ತೀವಿ ಅಲ್ಲ. ನೋಡಿ ರಾಜ್ಯ ಬೇಕು ಅಂತ ಯಾವಾಗ ಹೇಳ್ತೇವೆ? ನೋಡಿ, ರಾಜ್ಯ ಬಗ್ಗೆ ಯಾವಾಗ ಮಾತಾಡಿದ್ರೆ ಅಂದ್ರೆ ನಾವು ಮಾತಾಡ್ತಿದ್ದೇವೆ, ಯಾವಾಗಲೂ ಹೇಳ್ತಿದ್ದೇವೆ, ಆಗ ಎಚ್ಚರಿಕೆ ಕೊಡ್ತಿದ್ದೆವು. ಈಗಲ್ಲ, ಒಂದು ಸುಮಾರು 4-5 ವರ್ಷದಿಂದ ನಾವು ನಮ್ಮ ರಾಜ್ಯೋತ್ಸವದ ದಿನ ನಾವು ನವೆಂಬರ್ 1 ನಾವು ಕೂಡ ಕರಾಳ ದಿನಾಚರಣೆಯನ್ನ
ಆಚರಣೆ ಮಾಡ್ತಿದ್ದೆವು. ನಾವು ಹೇಳ್ತಿದ್ದೆವು ನೋಡಿ, ಮುಂದೊಂದು ದಿನ ನಾವು ತುಳುನಾಡು ಕೂಡ ಪ್ರತ್ಯೇಕ ರಾಜ್ಯ ಕೇಳುವಂಥ ಪರಿಸ್ಥಿತಿ ಬರ್ತದೆ, ನೀವು ಅದಕ್ಕೆ ಅವಕಾಶ ಕೊಡಬೇಡಿ. ನಾವು ಇಲ್ಲಿಯವರು ಭಾರಿ ಶಾಂತಿ ಪ್ರಿಯರು ಅಂತಕೊಂಡು ನಮ್ಮ ಒಂದು ಇಲ್ಲಿ ಅಸಮಾನತೆಯನ್ನು ನೀವು ತರಬೇಡಿ. ಇಲ್ಲಿಯ ಜನರಿಗೆ ಒಂದು ಸಮಾಧಾನ ಮಾಡುವಂಥ ಯಾವುದಾದ್ರು ಯೋಜನೆಗಳನ್ನು ಹಾಕಿ, ಇಲ್ಲಿಯ ಜನರಿಗೆ ಒಳ್ಳೊಳ್ಳೆ ಸ್ಕೀಮ್ಗಳನ್ನು ಕೊಡಿ. ಯಾವುದಾದ್ರೂ ಒಂದು ಯೋಜನೆಗಳಲ್ಲಿ ಬಜೆಟಲ್ಲಿ ನಮಗೆ ಒಂದು ಅಭಿವೃದ್ಧಿಯನ್ನು ಮಾಡಿ. ರೈಲ್ವೆ ಆಗಿರ್ಬೋದು, ಸೆಂಟ್ರಲ್ ರೈಲ್ವೆಯನ್ನು ಮಮತಾ ಬ್ಯಾನರ್ಜಿ ಅವರ ಗೌರ್ಮೆಂಟಲ್ಲಿ ಇದ್ದಾಗ ಅವರೊಂದು ರೈಲ್ವೆ ಸಚಿವರದವರು ಹೇಳಿದರು, ನಮ್ಮ ಮಂಗಳೂರು ರೈಲ್ವೆ ಸ್ಟೇಷನ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸ್ತೇವೆ, ಮೇಲ್ದರ್ಜೆ ಏರಿಸ್ತೇವೆ. ಸ್ವಾಮಿ, ಇಷ್ಟು ತನಕ ನಾವು ಏರಿಸುವಂಥ ಪ್ರಸಂಗ ಬಂದಿದ್ದ. ಇವತ್ತು ಮಂಗಳೂರಲ್ಲಿ ಒಂದು ಪ್ರತ್ಯೇಕ ರೈಲ್ವೆ ಮಾಡಬೇಕು ಅಂತ ಹೇಳಿ ಎಷ್ಟು ಸಮಯದಿಂದ ನಾವು ಹೋರಾಟ ಮಾಡ್ತಿದ್ದೆವು. ನಮ್ದು ಇವತ್ತು ಯಾವುದೊಂದು ಕೆಲಸ ಮಾಡಬೇಕಾದ್ರೆ ನಾವು ಪಾಲ್ಗಡಿಗೆ ಹೋಗ್ಬೇಕಾಗ್ತದೆ. ನಮ್ಮ ಯಾವುದೊಂದು ಇಷ್ಟು ಚಿಕ್ಕ ಒಂದು ಸಮಸ್ಯೆಗಳು ಬೇಕಾದ್ರೆ, ರೈಲ್ವೆ ಸಮಸ್ಯೆ ಹೋಗ್ಬೇಕಾದ್ರೆ ನಾವು ಅಲ್ಲಿ ಹೋಗ್ಬೇಕಾಗ್ತದೆ. ಒಂದು ಯಾವುದೊಂದು ಅಂಡರ್ ಪಾಸಿಂಗ್ ಮಾಡಬೇಕಾದ್ರೆ ಕೂಡ ರೈಲ್ವೆಯಿಂದ ಪರ್ಮಿಷನ್ ಸಿಗ್ತಾ ಇಲ್ಲ. ಪ್ರತಿಯೊಂದು ವಿಷಯದಲ್ಲಿ ಸಹ ನಮ್ಗೆ ಸಮಸ್ಯೆ ಆಗ್ತಾ ಉಂಟು. ರೈಲ್ವೆ ಇಲಾಖೆಯಲ್ಲಿ ನೋಡಿ, ನಮ್ಮಲ್ಲಿವರಿಗೆ ಯಾರಿಗೆ ಕೆಲಸ ಉಂಟು ಸ್ವಾಮಿ? ಯಾವ್ದು ಅಭಿವೃದ್ಧಿ ಆಗಿದೆ? ಒಂದು ಕರೆ ಇದೆ ಸರ್, ಒಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ? ನಿಮ್ಮ ಹೆಸರು ಸರ್? ಸುನೀಲ್ ಅಂತೇಳಿ, ಮಂಗಳೂರಿಂದ. ಎಸ್ ಸರ್, ಹೇಳಿ. ಈಗ ಪ್ರತ್ಯೇಕ ರಾಜ್ಯದ ಕುರಿತಾಗಿ ಚರ್ಚೆಗಳನ್ನ ಮಾಡ್ತಾ ಇದ್ದೇವೆ. ತುಳುನಾಡನ್ನ ಪ್ರತ್ಯೇಕ ರಾಜ್ಯವನ್ನಾಗಿಸಬೇಕು ಅಂತ ಈಗ ತುಳುನಾಡು ರಕ್ಷಣಾ ವೇದಿಕೆಯವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಕುರಿತಾಗಿ ಏನ್ ಹೇಳ್ತೀರಿ ಸರ್? ಇಲ್ಲ, ನಮ್ಗೆ ಪ್ರತ್ಯೇಕತೆ ನಿಜವಾಗಿ ಅಗತ್ಯ ಇಲ್ಲ. ಈಗಾಗಲೇ ತುಂಬಾ ಕೆಲಸಗಳು ನಮ್ಮಲ್ಲಿ ಆಗ್ತಾ ಇದೆ. ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಮುಖ್ಯವಾಗಿ ಮೀನುಗಾರಿಕೆ ಪ್ರದೇಶ. ಮೊಗವೀರು ಸಮಾಜಕ್ಕೆ ಹೊಸ ಬಜೆಟ್ ನಲ್ಲಿ ಏನನ್ನು ಕೊಟ್ಟಿಲ್ಲ. ಸುಮಾರು 7 ಜನ ಶಾಸಕರಿದ್ದೇವೆ. ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ರು, ಆದ್ರೂ ಕೂಡ ಬೇರೆ ಏನು ಬಂದಿಲ್ಲ. ಅದಕ್ಕೆ ಅವರಿಗೇನು ಭರವಸೆಯನ್ನು ಕೂಡ ಕೊಟ್ಟಿಲ್ಲ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಬಂದ್ ಮಾಡ್ತೇನೆ ಅಂತ ಹೇಳಿದ ಕೂಡಲೇ ಮುಖ್ಯಮಂತ್ರಿ ಅವರೇ ಪತ್ರಿಕೆಯನ್ನು ಕರೆದು ಒಂದು ಸಮಜಾಯಿಕೆಯನ್ನು ಕೊಟ್ಟಿದ್ರು. ಮುಂದಿನ ದಿನಗಳಲ್ಲಿ ಬೇಕಂತ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ. ಉತ್ತರ ಕರ್ನಾಟಕದಲ್ಲಿ ಇರುವಷ್ಟೊಂದು ಒಗ್ಗಟ್ಟು ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಲ್ಲ. ಇವತ್ತು ಯೋಗಿ ಶೆಟ್ಟಿ ಜಪ್ಪ ಅವರು ಬಹಳಷ್ಟು ಕೆಲಸ ಮಾಡ್ತಿದ್ದಾರೆ ತುಳುನಾಡು ರಕ್ಷಣಾ ವೇದಿಕೆಯ ಬಗ್ಗೆ. ಬಹಳ ನಮ್ಗೆ ಹೆಮ್ಮೆ ಇದೆ. ಈಗ ಅವರೇ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಮ್ಗೆ ತುಳುಗು ಅಲ್ಲ, ನೀವು ಕನ್ಫ್ಯೂಷನ್ ಮಾಡಬೇಡಿ. ಒಂದು ಮಿನಿಟ್. ಕಟೀಲ್ ವಿರುದ್ಧ ಇವರು ನಾವು ತುಳುನಾಡು ರಕ್ಷಣಾ ವೇದಿಕೆಗೆ ನಾವು ಹೇಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇವತ್ತು ಪಂಪಲ್ ಸರ್ಕಲ್ ಅಲ್ಲಿ ರೋಡ್ ಬ್ಲಾಕ್ ಆಗಿ ಎಷ್ಟು ತೊಂದರೆ ಅನುಭವಿಸಿದೆ ನಮ್ಮ ತುಳುನಾಡಿನ ಜನರು. ಹೌದು, ಸುರತ್ಕಲ್ ಕ್ಷೇತ್ರದಲ್ಲಿ ಎಲ್ಲ ಅಲ್ಲಲ್ಲಿ ಹೊಂಡ ಬಿದ್ದಿದೆ. ಹೌದು, ಕರೆಕ್ಟ್. ಕೇಳುವವರಿಲ್ಲ. ಮೊದಲು ನಮಗೆ ನಮ್ಮ ಊರು ನಾವು ಹೋರಾಟಗಳನ್ನ ಮಾಡಿದ್ದೇವೆ. ನಾವು ಮೊನ್ನೆ ಮಾಡಿದ್ದೇವೆ 15 ದಿನದ ನಂತರ. ಆನಂತರ ಇವರು ಎಚ್ಚರಿಕೆ ಆಗಿದೆ. ಪ್ರತ್ಯೇಕತೆಯ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ನಮ್ಗೆ ಅದು ಮನಸ್ಸಿಲ್ಲ. ಕರೆಕ್ಟ್. ಅಖಂಡ ಕರ್ನಾಟಕ ನಮ್ದು ಒಂದೇ ಆಗಿರ್ಬೇಕು. ನಮ್ಮ ಸವಲತ್ತುಗಳು ಏನು ಸರ್ಕಾರ ಕೊಡಬೇಕು ಅದನ್ನ ನಾವು ತೆಗೆದುಕೊಂಡು ನಮ್ಮ ಇಲ್ಲಿ MLAಗಳು ಒಗ್ಗಟ್ಟಲ್ಲಿ ಕೆಲಸ ಮಾಡಬೇಕು. ಕರೆಕ್ಟ್. ಸರಿ ಸರಿ. ಇವತ್ತು ಇಲ್ಲಿ ಏನಂತ ಹೇಳಿದ್ರೆ ಹಿಂದೂ ಮುಸ್ಲಿಂ ಗಲಾಟೆಗೆ ಮಾತ್ರ ಒಗ್ಗಟ್ಟಾಗ್ತಾರೆ. ನಮ್ಮಲ್ಲಿ ಯಾವುದೇ ಅನುದಾನ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕೇಳುವವರಿಲ್ಲ. ಅಂದ್ರೆ 8 ವರ್ಷದಿಂದ ಇಷ್ಟೊಂದು ಕಷ್ಟಪಟ್ಟು ಕೂಡ ಪ್ರತಿಭಟನೆಗೆ ನಮ್ಮ ಜನರು ಇಳಿತಿಲ್ಲ ಅಂತ ಹೇಳಿದ್ರೆ ನಮ್ಮ ಮಂಗಳೂರು ಎಲ್ಲಿಗೆ ಹೋಗಿದೆ ಸ್ವಾಮಿ? ಅದೇ ನಾನು ಹೇಳುದು ಇಷ್ಟೇ. ಇವತ್ತು ನಮ್ಮ ಸಂಸದರಾಗಿರ್ಬೋದು, ಅಲ್ಲ ಶಾಸಕರಿಗೆ ಹೊಸದಾಗಿ ಆಯ್ಕೆ ಆದವರು ಹೊಸಬ್ರು ಅಂತ ಹೇಳಿ ತಿಳ್ಕೊಳ್ತೇವೆ. ಆದ್ರೆ 8 ವರ್ಷದಿಂದ ಇಷ್ಟೊಂದು ತೊಂದರೆ ಕರ್ತಂತ ಕೆಲಸವನ್ನು ತುಳುನಾಡು ರಕ್ಷಣೆ ಇದಕ್ಕೆ ಪ್ರತಿಭಟನೆ ಮಾಡಿದೆ ಬೇಕಾದಷ್ಟು ಮಾಡಿದ್ದೇವೆ. ಮಾಡಿದ್ದೇವೆ ಅಂತ ಹೇಳಿದ್ರೆ ಬ್ಲಾಕ್ ಮಾಡ್ಲಿ. ಇದು ಎಲ್ಲಿಗೆ ಅಂತ ಹೇಳಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಗೆ ಮುಟ್ಬೇಕು. ಮಾಡಿದ್ದೇವೆ, ಮೊನ್ನೆ ಸಹ ಮಾಡಿದ್ದೇವೆ ನಾವು. ಈ ಆನಂತರ ನಳಿನ್ ಕುಮಾರ್ ಕಟೀಲ್ ಅವರು ಮೊನ್ನೆ ಮಾತಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮೋದಿ ಎಷ್ಟು ನಂಬರ್ ಅಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸರಿ, ಇವತ್ತು ನಮ್ಗೆ ಬೇಕಾಗಿರೋದು ಪ್ರತ್ಯೇಕತೆ ಅಲ್ಲ, ಇಲ್ಲಿರುವಂತ ಅವ್ಯವಸ್ಥೆ ಮಾಡುವಂತ ಜನರು ಬೇಕಾಗಿದ್ದಾರೆ. ಕರೆಕ್ಟ್. ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಎಂಪಿಯನ್ನು ಬದಲಾವಣೆ ಮಾಡುವ. ನಮ್ಮ ಅನುದಾನಗಳು ತನ್ನಷ್ಟಕ್ಕೆ ನಮ್ಮ ಕಾಲಬುಡಕ್ಕೆ ಬರ್ತದೆ. ಸರಿ ಸರಿ ಸರಿ. ನಾವು ಅನುದಾನ ತರುವಷ್ಟು ನಮಗೆ ತಾಕತ್ತು ಸ್ವಾಮಿ. ಒಗ್ಗಟ್ಟಾಗಿದ್ದೇವೆ. ಆದ್ರೆ ಇವತ್ತು ಒಗ್ಗಟ್ಟು ತೋರಿಸ್ತಾ ಇಲ್ಲ ರಾಜಕಾರಣಿಗಳು. ಸರಿಯಾಗಿ ಹೇಳಿದ್ರೆ, ಸರಿಯಾಗಿ ಹೇಳಿದ್ದಾರೆ. ಧನ್ಯವಾದಗಳು ಸರ್ ತಮ್ಮ ಮಾಹಿತಿಗಳಿಗಾಗಿ. ಈಗ ಅವರು ಮಾತನಾಡಿದ್ದು ನಾವು ಕೂಡ ಅದೇ ಹೇಳುದು. ಇಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ. ನಾವು ಕೂಡ ಎಂತ ಹೇಳಿದೆವು ಅಂದ್ರೆ, ಮೊನ್ನೆ ಕೂಡ ನಾವು ಹೇಳಿದ್ದೇವೆ, ನಾವು ಪ್ರತ್ಯೇಕ ರಾಜ್ಯವನ್ನ ನಾವು ಕೇಳುವುದಿಲ್ಲ. ಆದ್ರೆ ನೀವು ಈಗ ಪ್ರತ್ಯೇಕ ರಾಜ್ಯ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೀರಾ. ನೀವು ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಿ. ಯಾಕಂದ್ರೆ ನಾವು ಇವತ್ತು ಪ್ರತ್ಯೇಕ ರಾಜ್ಯ ವಾಯ್ಸ್ ತಗೊಳ್ಳಿಕ್ಕೆ ಕಾರಣ ಏನು? ನೀವು ಮಾಡಿ. ಇವತ್ತು ನೋಡಿ, ಪ್ರತ್ಯೇಕ ರಾಜ್ಯದ ಬಗ್ಗೆ ಉತ್ತರ ಕನ್ನಡ ಮಾತಾಡಿದ ಕೂಡಲೇ ನಿನ್ನ ಕುಮಾರಸ್ವಾಮಿ ಅವರು ಎಲ್ಲಾ ಹೋರಾಟಗಾರರನ್ನ ಕರೆಸಿಕೊಂಡು ಅವರು ಹೇಳ್ತಾ ಇದ್ದಾರೆ, ಬೆಳಗಾಮನ್ನ ನಾವು ರಾಜಧಾನಿ ಮಾಡ್ತೇವೆ.
ಎರಡನೇ ರಾಜಧಾನಿ ಮಾಡ್ತೇವೆ, ಅಲ್ಲಿ ನಾವು ಸ್ಪೆಷಲ್ ಆಗಿ ನಾವು ಅಲ್ಲಿ ಅಂತ ಮನಸ್ಸಿಗೆ ಅವರಿಗೆ ಬೇಸರ ಆಗಿದೆ ಅದನ್ನು ಸ್ಪಂದನೆ ಮಾಡ್ತೇವೆ. ಅವರು ರಾಜ್ಯ ಮಾಡ್ತೇವೆ ಅಂತ ಹೇಳಿದ ಕೂಡಲೇ ಇವರಿಗೆ ಕುಮಾರಸ್ವಾಮಿ ಅವರು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಅವ್ರ ಹತ್ರ ಮಾತಾಡ್ತಾರೆ, ಸ್ವಾಮಿ ಇಲ್ಲಿ ನಾವು ಪ್ರತ್ಯೇಕತೆ ಬಗ್ಗೆ ನಮಗೆ ಇಲ್ಲಿ ನೋವುಂಟು, ನಮ್ಮ ಅಸಮಾಧಾನದ ಬಗ್ಗೆ, ನಮ್ಮ ಮೀನುಗಾರ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ, ನಮ್ಮ ಇಲ್ಲಿ ಅಭಿವೃದ್ಧಿಗೆ ಅನ್ಯಾಯ ಮಾಡಿದ್ದಾರೆ, ಕೃಷಿಗೆ ಅನ್ಯಾಯ ಮಾಡಿದ್ದಾರೆ, ಇಲ್ಲ ರೈತರನ್ನು ಕೂಡ ಉತ್ತಮವಾಗಿ ಕ್ರಮಬದ್ಧವಾಗಿ ನಾವು ರೈತರು ಸಾಲವನ್ನು ಪೇಮೆಂಟ್ ಮಾಡ್ತೇವೆ, ಆದರೆ ಅಂಥವರಿಗೆ ಸಾಲ ಮನ್ನಾ ಇಲ್ಲ, ಇಲ್ಲಿಯ ಒಂದು ಅಭಿವೃದ್ಧಿಗೆ ಯಾವುದು ಡೆವಲಪ್ಮೆಂಟ್ಸ್ ಫಂಡ್ ಇಲ್ಲ. ಇವತ್ತು ಅವರು ಹೈವೇ ಬಗ್ಗೆ ಹೇಳಿದ್ರು, ಯಾವುದು ನಮ್ಮ ಹೈವೇ ಅಲ್ಲಿ 8 ವರ್ಷ ಆದರೂ ಕೂಡ ಹೈವೇದೊಂದು ಬ್ರಿಡ್ಜ್ಗಳನ್ನು ಮಾಡಲಿಕ್ಕೆ ಆಗಲಿಲ್ಲ, ಟೋಲ್ ಗೇಟ್ ಅಲ್ಲಿ ಹಣವನ್ನು ವಸೂಲು ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಇಷ್ಟು ತನಕ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ ಸ್ವಾಮಿ? ಇವತ್ತು ಅಹಮದಾಬಾದ್ ಆಗಿರ್ಬೋದು, ಬಾಂಬೆಯಲ್ಲಿ ಎಷ್ಟೆಷ್ಟು ದೊಡ್ಡ ಇದು ಫ್ಲೈಓವರ್ ನಿರ್ಮಾಣ ಮಾಡ್ತಾರೆ, ಎಷ್ಟೆಷ್ಟು ಉದ್ದದ ಕಿಲೋಮೀಟರ್ ಇದು ಬುಲೆಟ್ ಟ್ರೈನ್ ಅನ್ನು ಹೊರಟಿದ್ದಾರೆ ಸ್ವಾಮಿ. ಆದ್ರೆ ಇವತ್ತು 8 ವರ್ಷದಲ್ಲಿ ನಮ್ಮ ಪಂಪೈಲ್ ಆಗಿರ್ಬೋದು, ತೊಕ್ಕೊಟ್ಟ ಅಂತ ಬ್ರಿಡ್ಜ್ ಅನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಇದು ನಮ್ಗೆ ಅಭಿವೃದ್ಧಿ. ಇವತ್ತು ಮಂಗಳೂರಿಗೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಬೇಸರ ಆಗ್ತದೆ ನೋಡುವಾಗ. ಎಷ್ಟು ವರ್ಷದಿಂದ ಒಂದು ಮಂಗಳೂರಿಗೆ ಒಂದು ಬಸ್ ಸ್ಟ್ಯಾಂಡ್ ಇಷ್ಟು ನಿರ್ಮಾಣ ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತು ನಮ್ಮ ಒಂದು ಬಸ್ ಸ್ಟ್ಯಾಂಡ್ ನ ಬದಿ ಇಲ್ಲದ ಕಾರಣದಲ್ಲಿ ಅಲ್ಲಿಯ ಮೆಡಿಕಲ್ ಶಾಪ್ ಎದುರುಗಡೆ, ಅಲ್ಲಿ ಅಂಗಡಿಯಲ್ಲಿ, ಸ್ಟೇಟ್ ಬ್ಯಾಂಕ್ ಆವರಣದಲ್ಲಿ ಪಾಪ ಅಂಗಡಿ ಮುಂಗಟ್ಟಲ್ಲಿ ನಿಲ್ಲುವಂತ ಪರಿಸ್ಥಿತಿ ಬಂದಿದೆ. ಅಂತ ಸಂದರ್ಭದಲ್ಲಿ ಆಟೋಮೆಟಿಕಲಿ ನಮ್ಗೆ ಬೇಸರ ಆಗ್ತದೆ. ಈಗ ನಾನು ಭಾಸ್ಕರ್ ಪೂಜಾರಿ ಅವ್ರ ಹತ್ರ ಬರ್ತೇನೆ. ಈಗಾಗಲೇ ಈ ಹಿಂದೆ ಕಾಸರಗೋಡನ್ನ ಕರ್ನಾಟಕಕ್ಕೆ ಸೇರಿಸಬೇಕು ಅನ್ನುವಂತಹ ಪ್ರತಿಭಟನೆಗಳು ಕೂಡ ನಡೆದಿದ್ವು, ಆದ್ರೆ ಕರ್ನಾಟಕಕ್ಕೆ ಸೇರಿಸೋದಕ್ಕೆ ಆಗ್ಲಿಲ್ಲ. ಎಷ್ಟೋ ಪ್ರಯತ್ನಗಳನ್ನ ಪಟ್ಟರು ಆಗ್ಲಿಲ್ಲ. ಈಗ ನೀವು ಕಾಸರಗೋಡನ್ನ ತುಳುನಾಡನ್ನಾಗಿ ಮಾಡೋದಕ್ಕೆ ಹೋರಾಟವನ್ನ ಮಾಡ್ತಿದ್ದೀರಾ, ಇದು ಸಕ್ಸಸ್ ಆಗ್ತದ ಅಂತ? ಖಂಡಿತವಾಗಿ. ಯಾಕಂತ ಹೇಳಿದ್ರೆ 1956ರಲ್ಲಿ ಏನು ಭಾಷಾವಾರು ಪ್ರಾಂತ ಆಗುವ ಮೊದಲು ಮದ್ರಾಸ್ ಸಂಸ್ಥಾನ ಆಗಿತ್ತು. ಆವಾಗ ಕೇರಳ ಮತ್ತು ಕರ್ನಾಟಕ, ಮದ್ರಾಸ್ ಇದು ಒಂದೇ ಸಂಸ್ಥಾನ ಆಗಿತ್ತು. ಆ ಸಂದರ್ಭದಲ್ಲಿ ಮತ್ತು ಅದಕ್ಕಿಂತ ಶತಮಾನಗಳ ಹಿಂದೆ, ಅಂದರೆ ಸುಮಾರು 400 ವರ್ಷಗಳ ಹಿಂದಿಂದಲೇ ಇವಾಗಿನ ಯಾವ ಉಡುಪಿ ಜಿಲ್ಲೆ ಇದೆ ಅಲ್ಲಿಂದ ಕಾಸರಗೋಡು ಜಿಲ್ಲೆಯ ನೀಲೇಶ್ವರದ ತನಕ ತುಳುನಾಡಾಗಿತ್ತು. 400 ವರ್ಷಗಳ ಹಿಂದೆ ಈ ತುಳುನಾಡಿನ ಒಂದು ಆಚಾರಗಳಿರಬಹುದು, ಇಲ್ಲಿಯ ಒಂದು ಸಂಸ್ಕೃತಿ ಇರಬಹುದು, ಅದು ಜಗತ್ತಿನಲ್ಲಿ ಒಂದು ಶ್ರೇಷ್ಠವಾದಂಥ ಒಂದು ಸಂಸ್ಕೃತಿ, ಅದೆಲ್ಲರಿಗೂ ಗೊತ್ತು. ಇವತ್ತು ಜಗತ್ತಿನಲ್ಲಿ ಸುಮಾರು 1 ಕೋಟಿಗಿಂತ ಮೇಲ್ಪಟ್ಟು ತುಳು ಮಾತಾಡುವಂತ ಜನರಿದ್ದಾರೆ. ಚರ್ಚೆ ಮುಂದುವರ್ಸೋಣ. ಒಂದು ಕರೆ ಇದೆ ಸರ್. ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಹಲೋ, ನಮಸ್ತೆ. ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಪ್ರಶಾಂತ್ ಮುಡಾಯಕೋಡಿ ಅಂತ ಹೇಳಿ. ಎಸ್ ಸರ್, ಹೇಳಿ. ಸುರತ್ಕಲಿಂದ ಕರೆ ಮಾಡ್ತಿದ್ದೀನಿ, ಸುರತ್ಕಲಿಂದ. ಎಸ್ ಸರ್, ಸುರತ್ಕಲಿಂದ. ಪ್ರಶಾಂತ್ ಅವರೇ, ಈ ಪ್ರತ್ಯೇಕತೆಯ ಕೂಗಿನ ಬಗ್ಗೆ ಏನ್ ಹೇಳ್ತೀರಾ ನೀವು? ನಿಮ್ಗೂ ಬೇಕಾ ತುಳುನಾಡು ಪ್ರತ್ಯೇಕ? ತುಳುನಾಡು ಪ್ರತ್ಯೇಕ ರಾಜ್ಯ ನಮ್ಗೆ ಆಗಬೇಕು. ಯಾಕಂತ ಹೇಳಿದ್ರೆ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಕೂಡ ಆ ರೀತಿಯ ಬೇಡಿಕೆಯನ್ನ ಮಂಡಿಸ್ತಿದ್ದಾರೆ. ಈಗಾಗಲೇ ನಮ್ಗೆ ಕಳೆದ ಬಾರಿ ಬಜೆಟ್ ಅನ್ನ ನೋಡ್ಬೋದು. ಈ ಭಾಗಕ್ಕೆ, ಕರಾವಳಿ ಭಾಗಕ್ಕೆ ಯಾವುದೇ ಒಂದು ಬಜೆಟ್ ಗಳನ್ನ ನಮಗೆ ಕೊಡ್ಲಿಲ್ಲ. ಅದಕ್ಕೋಸ್ಕರ ನಮ್ಮ ಈ ಊರಿನ ಜನಗಳು ಈ ಕೆಲಸಕ್ಕೋಸ್ಕರ ಕೂಡ ನಮ್ಮ ರಾಜಧಾನಿ ಬೆಂಗಳೂರಿಗೋಸ್ಕರ ಕೆಲಸವನ್ನ ಹುಡ್ಕೊಂಡು ಹೋಗ್ಬೇಕು. ಇಲ್ಲಿ ಇರ್ತಕ್ಕಂತ ಕೈಗಾರಿಕೆಗಳನ್ನು ನೋಡಿದ್ರೆ ಬಹಳಷ್ಟು ರಾಸಾಯನಿಕ ಮತ್ತೆ ಬಹಳಷ್ಟು ಪರಿಣಾಮ ಬೀರುವಂತಹ ಕಂಪನಿಗಳನ್ನು ಮಾತ್ರ ಕರಾವಳಿ ಭಾಗಕ್ಕೆ ಹಾಕ್ತಾರೆ ಹೊರತು ಇವತ್ತು ಸಾಫ್ಟ್ವೇರ್ ಕಂಪನಿಗಳು ಇಲ್ಲಿಗೆ ಯಾವುದಕ್ಕೂ ಬರ್ತಾ ಇಲ್ಲ. ನಮ್ಮ ಇಲ್ಲಿಯವರಿಗೆ ಉದ್ಯೋಗ ವಂಚಿತರಾಗಿದ್ದಾರೆ. ಅದರೊಟ್ಟಿಗೆ ಇಲ್ಲಿ ನಾವು ಪ್ರತ್ಯೇಕ ರಾಜ್ಯ ಮಾಡುವಂತದ್ದು ಅರ್ಹತೆ ಇವತ್ತು ತುಳುನಾಡಿಗೆ ಇದೆ. ಯಾಕಂತ ಕೇಳಿದ್ರೆ ಈ ಭಾಗದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಅದರೊಟ್ಟಿಗೆ ರೈಲ್ವೆ ಮುಖಾಂತರವಾಗಿ ನಾವು ಏನು ಆಮದು ರಫ್ತುಗಳನ್ನ ಮಾಡ್ಕೊಳ್ಬಹುದು. ಅದರೊಟ್ಟಿಗೆ ವಿಶೇಷವಾಗಿ ಪ್ರತಿಯೊಂದು ವ್ಯವಸ್ಥೆಯ ಕಡೆ ಕೂಡ ವಿದ್ಯಾಸಂಸ್ಥೆಗಳು ಕೂಡ ಈ ಭಾಗದಲ್ಲಿ ಇದೆ. NITಗೆ ಕೂಡ ನ್ಯಾಷನಲ್ ವಿದ್ಯಾಸಂಸ್ಥೆ ಕೂಡ ಈ ಭಾಗದಲ್ಲಿ ಇದೆ. ಅದಕ್ಕೋಸ್ಕರ ಪ್ರತ್ಯೇಕ ರಾಜ್ಯ ಮಾಡ್ಲಿಕ್ಕೆ ಸಂಪೂರ್ಣ ಅರ್ಹತೆ ಈ ತುಳುನಾಡಿನ ಭಾಗಗಳಿಗೆ ಇದೆ. ಅದಕ್ಕೋಸ್ಕರ ತುಳುನಾಡು ಪ್ರತ್ಯೇಕ ರಾಜ್ಯ ಆಗ್ಬೇಕು ಅನ್ನುವಂಥದ್ದು ನಮ್ಮ ಕೂಗು. ಎಸ್, ಧನ್ಯವಾದಗಳು ಸರ್ ತಮ್ಮ ಮಾಹಿತಿಗಳಿಗಾಗಿ. ಎಸ್, ಇವ್ರು ಹೇಳೋ ಪ್ರಕಾರ ತುಳುನಾಡು ನಮಗೆ ಪ್ರತ್ಯೇಕ ರಾಜ್ಯವಾಗಿ ಬೇಕು. IT-BT ಸೌಲಭ್ಯಗಳಿಲ್ಲ, ನಮಗೆ ಯಾವುದೇ ರೀತಿಯ ಬಜೆಟ್ ನಲ್ಲಿಯೂ ಕೂಡ ತುಳುನಾಡವರನ್ನ ನಿರ್ಲಕ್ಷಿಸಲಾಗಿದೆ. ನೋಡಿ, ಈ ಮಾತು ಇದು ಇವರು ಒಬ್ಬರದಂತಲ್ಲ, ಇಡೀ ತುಳುನಾಡ ಜನತೆಯ ಭಾವನೆ ಕೂಡ ಸೇಮ್. ಯಾಕೆಂದ್ರೆ ತುಳು ಪ್ರತ್ಯೇಕ ರಾಜ್ಯ ಆದರೆ ನಮಗೆ ಅಭಿವೃದ್ಧಿ ಆಗ್ಬೋದು, ನಮ್ಮ ನೋವನ್ನು ಕೇಳ್ಬೋದು, ನಮಗೆ ಇಲ್ಲಿ ಯಾವುದಾದ್ರೊಂದು ಪ್ರಾಜೆಕ್ಟ್ ಬರುವಾಗ ಅಟ್ಲೀಸ್ಟ್ ನಮ್ಮ ಹತ್ರ ಕೇಳ್ಬೋದು. ಇವತ್ತು ಯಾವುದೇ ಒಂದು ಚಿಕ್ಕ ಕೆಲಸ ಆಗಬೇಕಾದ್ರೆ ನಾವು ಇಲ್ಲೇ ಬ್ಯಾಂಗ್ಳೂರ್ಗೆ ಅಲಿಬೇಕಾಗ್ತದೆ. MS ಬಿಲ್ಡಿಂಗ್ನಿಂದ ಒಂದು ಪತ್ರ ಬರ್ತದೆ ನಮಗೆ ಅಧೀನ ಕಾರ್ಯದರ್ಶಿಯಿಂದ, ನಾವು ಈ ಬಗ್ಗೆ ಇದು ಮಾಡಿದ್ದೇವೆ. ಆ ನಂತರ ಆ ಪತ್ರವನ್ನು ಇಟ್ಕೊಂಡು ಅಲೆದಾಡಿ ಕೂಡ 1 ವರ್ಷ ಅಲ್ಲ, 4 ವರ್ಷ 5 ವರ್ಷ ಆದರೆ ಸಹ ಒಂದು ಕೆಲಸ ಆಗುದಿಲ್ಲ. ಅಂಥ ಪರಿಸ್ಥಿತಿ. ಯಾವುದು ಅನುದಾನ ವಿಷಯದಲ್ಲಿ ಸಹ ಸಂಪೂರ್ಣವಾಗಿ ಇಲ್ಲಿ ನಿರ್ಲಕ್ಷಿಸಿ ಇವತ್ತು ಹಲವಾರು ಸಾಂಸ್ಕೃತಿಕ ಕೇಂದ್ರಗಳಾಗಿರ್ಬೋದು, ಹಲವು ಕ್ಲಬ್ಸ್ ಆಗಿರ್ಬೋದು, ಹಲವಾರು ಕ್ರೀಡಾ ಇದಾಗಿರ್ಬೋದು, ಯಾವುದಕ್ಕೆ ಆಗಿರ್ಬೋದು, ಇಲ್ಲಿಯ ಸಾಹಿತಿಗಳಿಗೆ ಆಗಿರ್ಬೋದು ಪ್ರಶಸ್ತಿ ಸಿಗುವಲ್ಲಿ ಕೂಡ ನಿರ್ಲಕ್ಷ್ಯ ಆಗಿದೆ. ಅದೇ ಒಂದು ವೇಳೆ ತುಳುನಾಡೇ ಒಂದು ರಾಜ್ಯ ಆಗ್ತಿದ್ರೆ
ನಮ್ಮ ಬಜೆಟ್ ನಮ್ಮಲ್ಲೇ ಉಳಿತದೆ. ಡೈರೆಕ್ಟ್ ಕೇಂದ್ರ ಸರ್ಕಾರದಿಂದ ಬರುವಂಥ ಇವತ್ತು ಕರ್ನಾಟಕ ಬ್ಯಾಂಗ್ಳೂರು ಹೋಗಿ ಇಲ್ಲಿ ಬರೋ ಬದಲು ಡೈರೆಕ್ಟ್ ಕೇಂದ್ರ ಸರ್ಕಾರದಿಂದ ಡೈರೆಕ್ಟ್ ನಮಗೆ ಬರ್ತದೆ. ನಮ್ಮ ಇಲ್ಲಿ ಬಗ್ಗೆ ನಮ್ಮ ಹಕ್ಕುಗಳ ಬಗ್ಗೆ ನಾವೇ ಹೇಳಿಕೆ ಆಗ್ತದೆ. ಇಲ್ಲಿ ಕಂಬಳ ಬಗ್ಗೆ ಆಗಿರ್ಬೋದು, ನೇತ್ರಾವತಿ ಆಗಿರ್ಬೋದು, ಭೂತಾರಾಧನೆ ಆಗಿರ್ಬೋದು, ಇಲ್ಲಿಯ ಸಂಸ್ಕೃತಿ ಬಗ್ಗೆ ಆಗಿರ್ಬೋದು, ಇಲ್ಲಿ ಹಲವಾರು ನಾಟ್ಯ ಆಗಿರ್ಬೋದು ಅಥವಾ ಸಂಸ್ಕೃತಿ ಆಗಿರ್ಬೋದು, ಕಲೆಯಲ್ಲಿ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಹಲವಾರು ಜನರು ತನ್ನ ಪ್ರತಿಭೆಗಳಿದೆ, ಅವರಿಗೆ ಇವತ್ತು ಅವಕಾಶ ಸಿಗ್ತಿಲ್ಲ. ಇಲ್ಲಿ ಒಂದು ತುಳು ಫಿಲ್ಮ್ ಆಗಿರ್ಬೋದು, ಅಂಥ ಫಿಲ್ಮ್ಗಳಿಗೆ ಇವತ್ತು ನಮಗೆ ಇದು ಸಬ್ಸಿಡಿ ಸಿಗ್ತಾ ಇಲ್ಲ. ಯಾಕೆಂದ್ರೆ ಕೇವಲ 5 ಭಾಷೆಗಳಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಟೋಟಲ್. ಅದೇ ಇವನ್ ಕನ್ನಡ ಭಾಷೆಯ 125 ಭಾಷೆಗಳಿಗೆ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ವಿಷಯದಲ್ಲಿ ಒಂದಲ್ಲ ರೀತಿಯಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಸಹ ನಮ್ಮನ್ನು ನಿರ್ಲಕ್ಷಿಸಿ ಸಹ ಬರ್ತಾ ಇದ್ದಾರೆ. ಒಂದು ಕರೆ ಇದೆ. ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು? ಮಂಗಳೂರಿನ ಕರೆ ಮಾಡ್ತಿದ್ದೀನಿ. ಎಸ್ ಸರ್, ದಿನೇಶ್ ಅವರೇ, ಈಗಾಗಲೇ ಪ್ರತ್ಯೇಕತೆಯ ಕೂಗು ಎದ್ದು ಬಂದಿರತಕ್ಕಂಥದ್ದು, ತುಳುನಾಡಿನ ಈಗ ಸಪರೇಟ್ ಆಗಿ ನಾವು ಒಂದು ರಾಜ್ಯವನ್ನಾಗಿ ಮಾಡ್ತೇವೆ ಅಂತ ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸರ್, ಒಂದಂತೂ ಸತ್ಯ, ಇಡೀ ತುಳುನಾಡಿಗೆ 3 ಸಾರಿಗೆ ಸಂಪರ್ಕ ಇರುವಂತಹ ಏಕೈಕ ಜಿಲ್ಲೆ ಇಡೀ ರಾಜ್ಯದಲ್ಲಿ. ಅದೆಲ್ಲ ಒಪ್ಕೊಳ್ಳುವಂತ ವಿಚಾರವಾಗಿದೆ. ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಅಥವಾ ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಪ್ರವಾಸೋದ್ಯಮ ಕ್ಷೇತ್ರ ಆಗಿರ್ಬೋದು, ಎಲ್ಲದರಲ್ಲಿ ಕೂಡ ತುಳುನಾಡು ನಂಬರ್ 1 ಇದೆ. ಆದ್ರೆ ಇಲ್ಲಿ ಮುಖ್ಯವಾಗಿರೋ ಪ್ರಶ್ನೆ ಏನಂದ್ರೆ, ತುಳುನಾಡಿನ ಜನ ಎಷ್ಟರ ಮಟ್ಟಿಗೆ ಹೋರಾಡಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಇದೇ ಏನು ಇವತ್ತು ನಿಮ್ಮ ಜೊತೆ ಇದ್ದಾರೆ ಯೋಗಿ ಶೆಟ್ಟಿ ಜಪ್ಪೋರ್ ಇದ್ದಾರೆ, ಭಾಸ್ಕರ್ ಪೂಜಾರಿ ಕಾಸರಗೋಡು ಅವರು ಇದ್ದಾರೆ. ಯೋಗಿ ಶೆಟ್ಟಿ ಜಫಾರ್ ನಮಸ್ಕಾರ. ಎತ್ತಿನ ಹೊಳೆ ಯೋಜನೆ ಬಗ್ಗೆ ಸಾಕಷ್ಟು ಹೋರಾಟಗಳಾಗಿದೆ. ಇಡೀ ತುಳುನಾಡನ್ನ ಮಾರಕವಾಗುವಂತಹ ಒಂದು ಯೋಜನೆ ಅನುಷ್ಠಾನಗೊಂಡ್ರೆ ಇಡೀ ತುಳುನಾಡಿನ ಜನರಿಗೆ ಕುಡಿಯೋ ಅಂತಹ ಯೋಜನೆ. ಅದರ ಬಗ್ಗೆ ನಾವ್ ಯಾಕೆ ಧ್ವನಿ ಎತ್ತಿಲ್ಲ? ಯೋಗಿ ಶೆಟ್ಟಿ ಜಫಾರ್ ಇವತ್ತು ನಮ್ಗೆ ಪ್ರತ್ಯೇಕ ರಾಜ್ಯ ಬೇಕಂದ್ರೆ ಹೋರಾಟ ನಮ್ಮ ಹತ್ರ ಉತ್ತರ ಒಂದು ಮಿನಿಟ್ ನೀವು ಕೇಳಿ. ನಿಮಗೆ ಉತ್ತರ ಕೊಡ್ತೇವೆ. ನೇತ್ರಾವತಿ ಬಗ್ಗೆ ಹೋರಾಟ ಮಾಡಿದ್ರಲ್ಲಿ ಫಸ್ಟ್ ನಾವು ಹೋರಾಟ ಮಾಡಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ ಯೋಗಿ ಶೆಟ್ಟಿ ಜಪ್ಪು ಅವರು. ನಿಮ್ಗೆ ನೇತ್ರಾವತಿ ವಿಷಯದಲ್ಲಿ ಫಸ್ಟ್ ಆಗಿ ಹೋರಾಟ ಮಾಡಿದವರು ನಾವು, ಒಳ್ಳರು, ನಿರಂಜನ್ ಅವರು. ಯಾಕೆ ಕಾರಣ? ಯಾರು ಕಾರಣ ಹೇಳಿ? ಆ ದಿನ ನಾವು ಹೋರಾಟ ಮಾಡಿ ನಾವು ಕಾರಣ ಸ್ವಾಮಿ. ನಾವು ಹೋರಾಟ ಮಾಡಿದ್ದೇವೆ, ನಾವು ಪಾದಯಾತ್ರೆ ಮಾಡಿದ್ ನಾವು. ನೀವು ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿ ನೋಡಿ. ಹಲೋ ಅಖಂಡ ಭಾರತವನ್ನ ಒಂದು ಕೇಳಿ, ಸ್ವಾತಂತ್ರ್ಯ ಬರ್ತಾ ಇದೆ, ಎಲ್ರು ಅಖಂಡ ಭಾರತ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ನವೆಂಬರ್ 1ಕ್ಕೆ ಕರ್ನಾಟಕ ರಾಜ್ಯೋತ್ಸವ ಅಂತ ಮಾಡ್ತಾರೆ. ಕರ್ನಾಟಕ ಏಕೀಕರಣಕ್ಕೆ ಸುಮಾರು ಜನ ಹೋರಾಟವನ್ನು ಮಾಡಿದ್ದಾರೆ. ಅಂತವ್ರ ಹೋರಾಟದ ಬಲಿದಾನವನ್ನ ನೀವು ವ್ಯರ್ಥ ಮಾಡ್ತಾ ಇದ್ದೀರಾ. ನಿಮ್ಗೆ ಸಾಧ್ಯ ಆದ್ರೆ ತುಳುನಾಡಿಗೆ ಸರ್ಕಾರದಿಂದ ಬೇಕು ಏನೆಲ್ಲ ಸವಲತ್ತು ಬೇಕು ಅದನ್ನ ಹೋರಾಟದ ಮುಖಾಂತರ ತೆಗೆದುಕೊಳ್ಳಿ. ನೀವು ಇದು ಹೋರಾಟನೇ ಸ್ವಾಮಿ, ಇದೇ ಹೋರಾಟ, ಇದೇ ಸಪೋರ್ಟ್ ಕೊಡ್ತಾ ಇರ್ಬೋದು. ಆದ್ರೆ ಇದೇ ಹೋರಾಟ ಭಾವನೆಯನ್ನ ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಜಗತ್ತಿಗೆ ತೋರಿಸಬೇಕನ್ನ ಕೊನೆಯ ಮಾತು. ಉತ್ತರ ಕೊಡ್ತೇವೆ ನಿಮಗೆ, ನಮಗೆ ಉತ್ತರ ಕೊಡ್ತೇವೆ. ಯೋಗಿ ಶೆಟ್ಟಿ ಜಪ್ಪು ಅವ್ರಿಗೆ ಅವ್ರು ಹೇಳ್ತಾರೆ ಎತ್ತಿನ ಹೊಳೆಯ ಒಂದು ಇಶ್ಯೂ ಅವರಿಗೆ ನೋಡಿ ಸ್ವಾಮಿ. ನಾನು ನಮಗೆ ಪ್ರತ್ಯೇಕ ರಾಜ್ಯ ನೋಡಿ ನಾನು ಹೇಳ್ತೇನೆ ಈ ವಿಷಯದಲ್ಲಿ. ಇವತ್ತು ಕಾಲ್ ಮಾಡಿದ ವ್ಯಕ್ತಿ ಅವರು ಯಾರಂತ ನಮಗೆ ಗೊತ್ತಿಲ್ಲ. ಆದ್ರೆ ಸಹ ನಾನು ಹೇಳೋದು, ಅವರು ದಯವಿಟ್ಟು ಇವತ್ತೇ ಅವ್ರ ಮೊಬೈಲ್ ಅಲ್ಲಿ ಗೂಗಲ್ ಹೋಗಿ ಸರ್ಚ್ ಮಾಡಿದ್ರೆ ಗೊತ್ತಾಗತ್ತೆ ತುಳುನಾಡ ರಕ್ಷಣಾ ವೇದಿಕೆ ಅವರು ನೇತ್ರಾವತಿ ಬಗ್ಗೆ ಎಷ್ಟು ಹೋರಾಟ ಮಾಡಿದ್ದಾರೆ. ತುಳುನಾಡ ರಕ್ಷಣಾ ವೇದಿಕೆ ಅವರು ಏರಷ್ಟಾಗಿದ್ದೇವೆ ನಾವು. ನಾವು ಮುಖ್ಯಮಂತ್ರಿಗಳಿಗೆ ಗೆರವು ಹಾಕುವ ಸಂದರ್ಭದಲ್ಲಿ ಇದು ಸುರತ್ಕಲಲ್ಲಿ ನನ್ನನ್ನು ಬಂಧನದಲ್ಲಿ ಬಂಧಿಸಿದ್ದಾರೆ ಸ್ವಾಮಿ. ಅವರಿಗೆ ಗೊತ್ತಿರ್ಲಿಕ್ಕೆ ಇಲ್ಲ. ಅದೇ ರೀತಿಯಲ್ಲಿ ತುಳುನಾಡ ರಕ್ಷಣಾ ವೇದಿಕೆ ನಾವು ರಥಯಾತ್ರೆಯನ್ನ ಮಾಡಿದ್ವಿ. ನಮ್ಮ ರಕ್ಷಣಾ ವೇದಿಕೆ ಬ್ಯಾನರ್ ಅಲ್ಲಿ ಇಡೀ ಜನಜಾಗೃತಿ 5 ದಿನದ ನಾವು ಇಡೀ ಜನಜಾಗೃತಿ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೆವು. 5 ಚರ್ಚ್, ಮಸೀದಿ ಮತ್ತೆ ಕೊರಗಜ್ಜನ ಒಂದು ಟೆಂಪಲ್ ಅಲ್ಲಿ ಎಲ್ಲಾ ಕಡೆ ಸಹ ನಾವು ಹೋಗಿ ಅಲ್ಲಲ್ಲಿ ಪ್ರಾರ್ಥನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಬೇರೆ ಬೇರೆ ಇಲ್ಲಿ ಜಿಲ್ಲಾ ಬಂದ್ ಸಂದರ್ಭದಲ್ಲಿ ಜಿಲ್ಲಾ ಬಂದ್ ಕರೆ ಕೊಟ್ಟಿದ್ದೆವು. ಬೇರೆ ಬೇರೆ ವಿಷಯದ. ಅದೇ ರೀತಿಯಲ್ಲಿ ಕನ್ನಡ ಚಿತ್ರಯಾನವನ್ನ ನಿಷೇಧ ಮಾಡ್ತೇವೆ ಅಂತ ಹೇಳ್ಕೊಂಡು ನಾವು ಬಹಿಷ್ಕಾರ ಕೂಡ ಮಾಡ್ತೇವೆ ಅಂತ ಹೇಳ್ಕೊಂಡು ನಾವು ಹೇಳಿದಾಗ ಇದೇ ಸ್ಟೇಟ್ ಚಾನಲ್ ಅಲ್ಲಿ 2 ದಿನ ನಮ್ಮ ಬಗ್ಗೆ ಡಿಸ್ಕಷನ್ ಇಟ್ಟಿದ್ದರು. ನಮ್ಮ ಚಳವಳಿ ಇತ್ತು. ಆದ್ರೆ ಯಾವಾಗ ನಮ್ಮ ಹೋರಾಟಗಳನ್ನ ಪೊಲಿಟಿಕಲ್ನವರು ಇನ್ವಾಲ್ವ್ ಆದ್ರ ಆ ನಂತರ ನಮ್ಮ ನೇತ್ರಾವತಿ ಹೋರಾಟಕ್ಕೆ
ಧಕ್ಕೆ ಆಗ್ತಾ ಬಂತು. ಇದೇ ನಮ್ದು ಪೊಲಿಟಿಕಲ್ ನವರು ರಾಜಕೀಯದವರು ನಮ್ಮ ಈಗ ಈ ವಿಷಯದಲ್ಲಿ ಕೂಡ ಹೋರಾಟ ಮಾಡಿ ಉಪಯೋಗ ಇಲ್ಲ ಅಂತ ನಮ್ಗೆ ಪ್ರತ್ಯೇಕ ರಾಜ್ಯವನ್ನೇ ಕೊಡಿ ಅಂತ ಅಲ್ಲಲ್ಲ, ನಾವು ಯಾಕೆಂದ್ರೆ ಇವತ್ತು ಪ್ರತ್ಯೇಕ ರಾಜ್ಯ ಬಗ್ಗೆ ಮಾತಾಡಿದ್ರಿಂದಾಗಿ ಇವತ್ತು ನಮ್ಗೆ ಗೌರವ ಸಿಗ್ತಾ ಉಂಟು, ಈ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಉಂಟು. ಈಗಾಗಲೇ ನಿನ್ನೆ ಇಲ್ಲಿ ಕುಮಾರಸ್ವಾಮಿ ಅವರು ಬೇರೆ ಬೇರೆ ಅವರ ಆತ್ಮೀಯರ ಹತ್ರ ಮಾತಾಡ್ಕೊಂಡಿದ್ದಾರೆ, ನಾವು ಕರ್ನಾಟಕಕ್ಕೆ ನಾವು ತುಳುನಾಡನ್ನು ಸಹ ನಾವು ಸ್ಪಂದಿಸ್ತೇವೆ ಅಂತ. ಸ್ವಾಮಿ ಪ್ರತ್ಯೇಕತೆ ಬಗ್ಗೆ ಮಾತನಾಡಿದಾಗ ನಿನ್ನೆ ಉತ್ತರ ಕರ್ನಾಟಕದವರನ್ನು ಕರೆಸಿಕೊಂಡು ಮಾತಾಡಿದರೆ ಅವರಿಗೆ ಬೆಲ್ಗಾಮ್ ಅನ್ನ ಸಪ್ರೇಟ್ ಅಲ್ಲಿ ಅವರಿಗೆ ಸಪ್ರೇಟ್ ಆಗಿ ಎರಡನೇ ರಾಜಧಾನಿ ಮಾಡ್ತೇವೆ ಅಂತ ಹೇಳಿದ್ರು ಬೆಲ್ಗಾಮ್ ಅನ್ನ. ಯಾಕೆ ಪ್ರತ್ಯೇಕ ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡಿದ್ರಾಗೆ ಇಮಿಡಿಯೇಟ್ ಎಚ್ಚೆತ್ಕೊಂಡ್ರು. ಅದೇ ನಾವು ತುಳುನಾಡು ಬಗ್ಗೆ ಎಚ್ಚೆತ್ಕೊಂಡ್ರೆ ನಮ್ಮ ತುಳುವನ್ನ ಅಧಿಕೃತ ಬಗ್ಗೆ ಘೋಷಣೆ ಮಾಡ್ತಾರೆ ಭಾಷೆಯಾಗಿ. ನಮ್ಮ ಇಲ್ಲಿ ಕೂಡ ಹೈಕೋರ್ಟ್ ಪೀಠವನ್ನ ರಚನೆ ಮಾಡ್ತಾರೆ. ಇಲ್ಲಿ ಕೂಡ ನಮ್ಮ ರೈಲ್ವೆಗೆ ಪ್ರತ್ಯೇಕ ವಲಯ ಮಾಡ್ಬೋದು. ಅಂತದೆಲ್ಲ ಬೇಡಿಕೆ ಈಡೇರಿಸಿದ್ರೆ ಸ್ವಾಮಿ ನಮ್ಗೆ ಬೇಡ ರಾಜ್ಯ, ಯಾರಿಗೆ ಬೇಕು? ನಮ್ಗೆ ಇವರು ಅವರು ನಮ್ಮನ್ನು ಕರ್ನಾಟಕದ ಒಂದು ಭಾಗವಾಗಿ ಅವರು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ರಾಜ್ಯ ಬೇಡ ಸ್ವಾಮಿ. ಅದನ್ನ ಸರ್ಕಾರಕ್ಕೆ ನೀವು ಹೋರಾಟದ ಮುಖಾಂತರ ಸ್ವಾಮಿ ನಮ್ಗೆ ಬೇಡ. ಇದೊಂದು ಹೋರಾಟ ಇದು ಸಹ ಒಂದು ಹೋರಾಟ ನೋಡಿ. ಹೋರಾಟಗಳಲ್ಲಿ ಬೇರೆ ಬೇರೆ ಉಂಟು. ನಮ್ಮ ಹಿರಿಯರು ಹಕ್ಕುಗಳನ್ನ ನಮಗೆ ಕೊಟ್ಟಿದ್ದಾರೆ, ಸಂವಿಧಾನದಲ್ಲಿ ಹೋರಾಟಗಳನ್ನ ನಮ್ಗಾಗಿ ಕೊಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸಂವಿಧಾನದಲ್ಲಿ ನಮ್ಮ ಹಕ್ಕುಗಳನ್ನ ನಾವು ಮಾಡಬೇಕು ಅಂತ ನಮ್ಗೆ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಯಾವಾಗ ಪ್ರಜೆಗಳಿಗೆ ಅನ್ಯಾಯ ಆಗ್ತದ, ನಾಗರಿಕ ಅನ್ಯಾಯ ಆಗ್ತದ, ನೀವು ನಿಮ್ಮ ಹಕ್ಕುಗಳನ್ನ ಮಂಡನೆ ಮಾಡ್ಬೇಕು. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟೆ. ಇದು ಸಹ ಒಂದು ರೀತಿಯ ನಾವು ಹೋರಾಟ. ನೀವು ನಮ್ಮನ್ನು ಸ್ಪಂದನೆ ಮಾಡಿದ್ರೆ ನಾವು ನಮ್ಮ ಪ್ರತ್ಯೇಕ ಮಾಡ್ಬೇಕಾಗ್ತದೆ ಅಂತ ಹೇಳ್ಕೊಳ್ಳಿ. ಇದು ಅವರಿಗೆ ಹೋರಾಟ ಕೊಡೋದು, ನಾವು ಎಚ್ಚರಿಕೆ ಕೊಡೋದು. ಈಗ ನಾವು ಉತ್ತರ ಕರ್ನಾಟಕ ಬೇರೆ ಬೇರೆ ಸ್ವಾಮಿ, ಯಾಕಂದ್ರೆ ಇವರು ನಾವು ಅಖಂಡ ಕರ್ನಾಟಕ ಬಗ್ಗೆ ಮಾತಾಡ್ತಾರಲ್ಲ ಸ್ವಾಮಿ, ಹಾಗಾದ್ರೆ ಇವರಿಗೆ ಯಾಕೆ ಸ್ವಾಮಿ ನಮ್ಮ ನೇತ್ರಾವತಿ ವಿಷಯದ ಇವ್ರಿಗೆ ಯಾಕೆ ಯೋಚನೆ ಬರಲಿಲ್ಲ? ನೇತ್ರಾವತಿ ಕೂಡ ಒಂದು ಕರ್ನಾಟಕದ ಭಾಗ ಅಂತ ಯಾಕೆ ಅವ್ರಿಗೆ ಯೋಚನೆ ಬರಲಿಲ್ಲ? ಇಂಥ ಒಂದು ಮಾರಕ ಯೋಜನೆ ಬರುವ ಯಾಕೆ ಸ್ವಾಮಿ? ನಮ್ಮ ಇಲ್ಲಿ MRPL ಆಗಿರ್ಬೋದು, BSF ಆಗಿರ್ಬೋದು, ಬೇರೆ ಬೇರೆ ಮಾರಕ ಇಲ್ಲಿ ಫ್ಯಾಕ್ಟ್ರಿಗಳನ್ನ ಹಾಕಿಕೊಂಡು ನಮ್ಮ ಪರಿಸರ ಹಾಳಿ ಆಗ್ತದೆ, ನಮ್ಮ ಸಮುದ್ರ ಹಾಳಾಗ್ತದೆ, ನಮ್ಮ ಮೀನುಗಳು ತೊಂದರೆ ಆಗ್ತದೆ. ಆರೋಗ್ಯಕ್ಕೆ ಸ್ವಾಮಿ ಇವರಿಗೆ ನೆನಪು ಬರಲಿಲ್ಲ. ಇದು ಕೂಡ ಮಂಗಳೂರು ಕೂಡ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆ ನಮ್ಮ ಕರ್ನಾಟಕ ಭಾಗ ಅಂತ ಯಾಕೆ ಎಚ್ಚರಿಕೆ ಆಗಲಿಲ್ಲ? ತುಳುವನ್ನು ಅಧಿಕೃತ ಭಾಷೆಯಾಗಿ ಇವರು ಘೋಷಣೆ ಮಾಡಲಿಲ್ಲ ಇಷ್ಟು ತನಕ. ನಮ್ಮ ಇವರು ವಸಂತ್ ಬಂಗೇರ್ ಅವರು ವಿಧಾನಸೌಧದಲ್ಲಿ ತುಳುವಲ್ಲಿ ಪ್ರಮಾಣ ವಚನ ಮಾಡ್ಲಿಕ್ಕೆ ಹೋಗುವ ಇವರು ಹಾಸ್ಯದಲ್ಲಿ ಮಾತಾಡ್ತಾರೆ. ಶಕುಂತಲಾ ಶೆಟ್ಟಿ ಅವರು ಹಬ್ಬಕರಾಣಿ ಬಗ್ಗೆ ಇವರು ಮಾತಾಡ್ಲಿಕ್ಕೆ ಹೋದಾಗ ಇವರು ಕಾಗೋಡು ತಿಮ್ಮಪ್ಪರವರು ನಮ್ಮ ಸ್ಪೀಕರ್ ಇದರ ಬಗ್ಗೆ ಒಂದು ಹಾಸ್ಯಾಸ್ಪದದಲ್ಲಿ ಮಾತನಾಡಿದ್ದಾರೆ. ಸ್ವಾಮಿ ಯಾಕೆ? ಅದಕ್ಕೋಸ್ಕರ ನಾವು ಹೇಳೋದಂದ್ರೆ ನಮ್ಗೆ ನಮ್ಮ ಈ ಹಕ್ಕಿನ ಬಗ್ಗೆ ನಾವು ಹೋರಾಟ ಮಾಡಿದ್ರೆ ಅವ್ರು ನಮ್ಗೆ ಕರೆಕ್ಟಾಗಿ ಕೊಡ್ಲಿ. ಹಬ್ಬಕರಾಣಿ ಇದು ಎಷ್ಟು ಕಡೆ ಸ್ವಾಮಿ, ಎಷ್ಟು ಸರ್ಕಲ್ಗೆ ಹೆಸರುಂಟು, ಎಷ್ಟು ರೈಲ್ವೆ ಸ್ಟೇಷನ್ ಹೆಸರಿಟ್ಟಿದ್ದಾರೆ. ಝಾನ್ಸಿ ರಾಣಿ ರೈಲ್ವೆ ಸ್ಟೇಷನ್, ಚೆನ್ನಮ್ಮ ಸರ್ಕಲ್, ಮತ್ತೊಂದು ಸರ್ಕಲ್ ಎಲ್ಲ ಕೊಡ್ತಾರೆ. ಸ್ವಾಮಿ ಯಾಕೆ ನಮ್ಮ ಹಬ್ಬಕರಾಣಿ ಯಾಕೆ ಫಾಸ್ಟ್ ಫ್ರೀಡಮ್ ಫೈಟರ್ ಅವರು, ನಮ್ಮ ಸ್ವಾತಂತ್ರ್ಯದ ಪ್ರಥಮ ಮಹಿಳೆ ಅಂತ ಹೇಳಿ ಯಾಕೆ ಸ್ವಾಮಿ ಅವರು ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿ ಯಾಕೆ ಪಾರ್ಲಿಮೆಂಟ್ ಅಲ್ಲಿ ಅವ್ರಿಗೆ ಇದಿಲ್ಲ? ಅವರ ಫೋಟೋ ಇಲ್ಲ ಯಾಕೆ? ಪಾರ್ಲಿಮೆಂಟ್ ಎದುರುಗಡೆ ಯಾಕೆ ಯಾವುದೊಂದು ಸ್ಟ್ಯಾಚ್ಯೂ ಇಲ್ಲ? ಅದು ನಾವು ಕೇಳಬೇಕಾಗ್ತದೆ. ನಮ್ಗೆ ಅನ್ಯಾಯ ಆಗಿದೆ, ನಾವು ಹೇಳ್ತೇವೆ ನಮ್ಗೆ ಬೇಡ ಪ್ರತ್ಯೇಕ, ನಮ್ಗೆ ಹಾಗೆ ಸ್ವಾಮಿ ಇಂಥ ವ್ಯಕ್ತಿಗಳಿಂದಾಗಿ ನಾವು ನಮ್ಮ ಹಕ್ಕುಗಳನ್ನೇ ಸಮಸ್ಯೆ ಆಗೋದು. ಇವತ್ತು ಹೇಳ್ತಾರೆ ನಮ್ಗೆ ಹೈವೇ 2 ಎಷ್ಟು ತನಕ ಒಂದು ತೊಕ್ಕೊಟ್ಟು ಮತ್ತೆ ಪಂಪಲ್ಲಿ ಹೈವೇ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ನಮ್ಮ ಹೆಬ್ಬಾಗಿಲು, ಮಂಗಳೂರಿಗೆ ಬರುವಂತ ಹೆಬ್ಬಾಗಿಲು ಅಲ್ಲೇ ಹಾಳಾಗಿದೆ, ಕಷ್ಟಪಡ್ತಿದ್ದಾರೆ. ದಿನನಿತ್ಯ ಆಕ್ಸಿಡೆಂಟ್ ಆಗ್ತದೆ. ಇದೇ ಕುಂದಾಪುರದಿಂದ ಈ ನಮ್ಮ ತಲಪಾಡಿ ತನಕ ಸುಮಾರು 450 ಜನ ನಮ್ಮ ಸಹೋದರ ಸಹೋದರಿಯರ ಜೀವ ಹೋಗಿದೆ. ಇದ್ರ ಬಗ್ಗೆ ಆ ಸಂದರ್ಭದಲ್ಲಿ ಯಾಕೆ ಇವರಿಗೆ ನೆನಪಾಗುದಿಲ್ಲ? ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರು ಕೂಡ ನಮ್ಮವರು. ಇವತ್ತು ನಮ್ಮ ಪ್ರತ್ಯೇಕತೆ ಬಗ್ಗೆ ಮಾತಾಡೋರು ಇಲ್ಲ. ಮಂಗಳೂರಿನವರು ನಮ್ಮವರು, ಕರ್ನಾಟಕದ ಭಾಗ, ಅಖಂಡ ಕರ್ನಾಟಕ ಅಂತ ಹೇಳ್ಕೊಂಡು ಇವರು ಮಾತಾಡ್ತಾರೆ. ಸ್ವಾಮಿ ಯಾಕೆ ಇವರಿಗೆ ಭಾವನೆ ಬರಲಿಲ್ಲ? ಕಾಸರಗೋಡಲ್ಲಿ ಎಷ್ಟು ಸಮಯದಿಂದ ಹೋರಾಟ ಮಾಡ್ತಿದ್ದಾರೆ. ಕಯ್ಯರ್ ಕಿಂಜನ್ ರೈ ಅವರು ಸಾಯುವ ತನಕ ಹೇಳ್ತಿದ್ರು ನಮ್ಮ ಕಾಸರಗೋಡನ್ನು ಕರ್ನಾಟಕ ಸೇರಿಸಬೇಕು ಅಂತ. ಯಾಕೆ ಸ್ವಾಮಿ ಇವರಿಗೆ ಕಾಸರಗೋಡನ್ನು ಇವರಿಗೆ ಕರ್ನಾಟಕ ಸೇರಿಸಲು ಪ್ರಯತ್ನ ಪಡಲಿಲ್ಲ? ಯಾಕಂದ್ರೆ ಅದರಲ್ಲಿ ಕೂಡ ಹಿಡನ್ ಏಜೆಂಟ್ ಉಂಟು. ಯಾಕಂದ್ರೆ ಕಾಸರಗೋಡು ಕರ್ನಾಟಕ ಸೇರಿದ್ರೆ ತುಳುನಾಡಿನ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ಅದು ಸಹ ಒಂದು ದುರುದ್ದೇಶದಿಂದ ಇವತ್ತು ಇಂಥ ಪರಿಸ್ಥಿತಿ ಬಂದಿದೆ. ನಮ್ಮ ಮಾತುಕತೆಯನ್ನು ಮುಂದುವರ್ಸೋಣ. ನಾನು ಭಾಸ್ಕರ್ ಪೂಜಾರಿ ಅವರ ಹತ್ರ ಕಾಸರಗೋಡನ್ನ ತುಳುನಾಡಿಗೆ ನೀವು ಸೇರಿಸುವ ಬಗ್ಗೆ ಮಾತಾಡ್ತಾ ಇದ್ರೆ ಅದ್ರ ಬಗ್ಗೆ ಮಾತುಕತೆಯನ್ನು ಮುಂದುವರ್ಸೋಣ. ಒಂದು ಬ್ರೇಕ್ ಅನ್ನ ತಗೊಳ್ಳೋಣ. ಈ ಪ್ರತ್ಯೇಕತೆಯ ಕೂಗಿನ ಬಗ್ಗೆ ಇವತ್ತು ಮಾತುಕತೆಯನ್ನ ನಡೆಸ್ತಾ ಇದ್ದೇವೆ. ಯೋಗಿ ಶೆಟ್ಟಿ ಜೆಪ್ ಅವರು ಹಾಗೂ ನಮ್ಮ ಜೊತೆ ಇದ್ದಾರೆ ಭಾಸ್ಕರ್ ಪೂಜಾರಿ ಅವರು. ನಾವು ಮಾತುಕತೆಯನ್ನು ಮುಂದುವರಿಸ್ತೇವೆ. ಒಂದು ಪುಟ್ಟ ವಿರಾಮದ ನಂತರ ಬೇಗ ವಾಪಸ್ ಬರ್ತೇವೆ.
ಎಸ್ ವಿರಾಮದ ಬಳಿಕ ಬೇಕಾ ಪ್ರತ್ಯೇಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ, ತುಳುನಾಡನ್ನ ಪ್ರತ್ಯೇಕ ರಾಜ್ಯವನ್ನಾಗಿಸಬೇಕು ಅಂತ. ಈಗ ತುಳುನಾಡು ರಕ್ಷಣಾ ವೇದಿಕೆ ಅವರು ಪ್ರತಿಭಟನೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಉತ್ತರ ಕರ್ನಾಟಕದಲ್ಲಿ ಪ್ರತ್ಯೇಕ ರಾಜ್ಯವಾಗಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಿದ್ದಂತಹ ಹಿನ್ನೆಲೆಯಲ್ಲೇ ಈಗ ತುಳುನಾಡಲ್ಲಿ ಕೂಡ, ಕರಾವಳಿ ಭಾಗದಲ್ಲಿ ಕೂಡ ಈ ರೀತಿಯಾಗಿ ನಮಗೂ ಕೂಡ ಪ್ರತ್ಯೇಕ ರಾಜ್ಯ ಬೇಕೆನ್ನುವಂತಹ ಹೋರಾಟ ನಡೆಸ್ತಾ ಇರ್ತಕ್ಕಂಥದ್ದು. ಎಸ್ ಈಗಾಗಲೇ ನಾನು ಭಾಸ್ಕರ್ ಪೂಜಾರಿ ಅವರ ಹತ್ರ ಮಾತಾಡ್ತಿದ್ದೆ. ಕಾಸರಗೋಡನ್ನ ಆಗ್ಲೇ ಕರ್ನಾಟಕಕ್ಕೆ ಸೇರಿಸುವಂತಹ ವಿಫಲ ಪ್ರಯತ್ನಗಳೆಲ್ಲ ನಡೆದವು. ಈಗ ತುಳುನಾಡನ್ನಾಗಿ ಮಾಡಬೇಕು ಅಂತ ಹೊರಟಿದ್ರಿ. ಈ ಕುರಿತಾಗಿ ನಿಮಗೆ ಕಾಸರಗೋಡಿನಲ್ಲಿ ನಿಮ್ಮ ಪ್ರಾಂತ್ಯದಲ್ಲಿ ಬೆಂಬಲ ಸಿಗ್ತಾ ಇದೆಯಾ? ಖಂಡಿತವಾಗಿಯೂ. ನಾನು ಈ ಮೊದಲೇ ಹೇಳಿದ ಹಾಗೆ 1956ರಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆಯಾದಾಗ ಅನ್ಯಾಯವಾಗಿ ಯಾವ ಕಾಸರಗೋಡಿದೆ ಅದು ಕೇರಳದಿಂದ ಕರ್ನಾಟಕಕ್ಕೆ ಸೇರಬೇಕಿತ್ತು. ಆದರೆ ರಾಜಕೀಯ ಕುಟಿಲ ನೀತಿಯ ಫಲವಾಗಿ ಕಾಸರಗೋಡು ಕೇರಳ. ಹೇಗೆ ಹೇಳ್ತೀರಿ ನೀವು? ರಾಜಕೀಯ ನೀತಿ ಇದಕ್ಕೆ ಕಾರಣ, ಕಾಸರಗೋಡು ಕರ್ನಾಟಕಕ್ಕೆ ಸೇರಲಿರೋದಕ್ಕೆ ರಾಜಕೀಯ ನೀತಿಯ ಕಾರಣ ಅಂತ ಹೇಗೆ? ರಾಜಕೀಯ ನೀತಿ ಅಂತ ಹೇಳಿದ್ರೆ ಅವತ್ತು ಅಲ್ಲಿ ರಾಜಕೀಯ ಇಚ್ಛಾಶಕ್ತಿ ಇಲ್ಲದಂತ ಒಂದು ಪರಿಸ್ಥಿತಿ ಇತ್ತು. ಅದನ್ನು ಪಡೆಯುವಂತ ಬಲ ಅವತ್ತಿಲ್ಲ ಇತ್ತು. ಅವತ್ತು ಅಲ್ಲಿ ರಾಜಕೀಯ ನೇತಾರರು ಅದಕ್ಕೆ ಬೇಕಾದಂತ ಹೋರಾಟ ಅಥವಾ ಒಂದು ಒತ್ತಡವನ್ನ ಆ ಸಂದರ್ಭದಲ್ಲಿ ಮಾಡಲಿಲ್ಲ. ಆದ ಕಾರಣ ಅದು ಕೇರಳದಲ್ಲೇ ಉಳಿಯಿತು. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಏನೋ ಮಾಡಕ್ಕಾಗ್ಲಿಲ್ಲ. ಈಗ ನೀವು ತುಳುನಾಡನ್ನ ಮಾಡಬೇಕು ಅಂತ ಹೊರಟಿರುವಾಗ ಮಾಡ್ತಾರೆ ಅನ್ನುವಂತಹ ಅಭಿಲಾಷೆ ಇದೆಯಾ ನಿಮ್ಗೆ? ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ ಹೋರಾಟದ ಮೂಲಕ ಎಲ್ಲವನ್ನು ಮಾಡುವಂತ ಇದು ಎಷ್ಟೋ ಘಟನೆಗಳು, ಎಷ್ಟೋ ಸಂದರ್ಭಗಳಿದೆ. ಯಾವುದು ನಾಗರಿಕರು ಅಥವಾ ಯಾವ ಏನು ಪ್ರಜಾಪ್ರಭುತ್ವ ರೀತಿಯಲ್ಲಿ ಹೋರಾಟ ಎಂದರೆ ಎಲ್ಲವನ್ನು ಪಡೆದಂತ ಆಗ ಹೋರಾಟ ಮಾಡಲಿಲ್ಲ ನೀವು ಕರ್ನಾಟಕಕ್ಕೆ ಸೇರಿಸಿ? ಎಷ್ಟೋ ಹೋರಾಟ ಮಾಡಿದ ಫಲವಾಗಿ 1905 ಇದರಲ್ಲಿ ಯಾವುದು ಮಹಾಜನ ಸಮಿತಿ ರೂಪೀಕರಣವಾಯಿತು. ಮಹಾಜನ ವರದಿಯಲ್ಲಿ ಇವತ್ತು ಕೂಡ ಭಾರತದ ಪಾರ್ಲಿಮೆಂಟ್ನಲ್ಲಿ ಆ ವರದಿ ಇದೆ. ಅದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಆ ಪಾರ್ಲಿಮೆಂಟ್ನಲ್ಲಿ 50-60 ವರ್ಷಗಳಿಂದ ಆ ಕಡತ ಇನ್ನೂ ಕೂಡ ಧೂಳು ತಿಂತಾ ಇದೆ. ಯಾವುದೇ ಒಂದು ರಾಜಕೀಯ ಇವತ್ತಿನ ಆಡಳಿತ ಪಕ್ಷ ಆಗಿರ್ಬೋದು, ಮೊದಲಿನ ಪ್ರತಿಪಕ್ಷ ಆಗಿರ್ಬೋದು, ಅದನ್ನು ಭಾರತದ ಪಾರ್ಲಿಮೆಂಟ್ನಲ್ಲಿ ಚಕಾರ ಎತ್ತಲಿಲ್ಲ. ಕೇರಳದಲ್ಲಿ ಕರ್ನಾಟಕದ ಯಾವುದೇ ಸಚಿವರಾಗಲಿ, ಶಾಸಕರಾಗಲಿ, ಸಂಸದರಾಗಲಿ ಕೇರಳದ ಮುಖ್ಯಮಂತ್ರಿಯವರನ್ನ ಕಂಡು ನಮ್ಮ ಮಹಾಜನ ವರದಿಯನ್ನು ಜಾರಿ ಮಾಡಬೇಕು ಅಂತ ಯಾವುದೇ ಒತ್ತಡವನ್ನು ಹೇರುವಂತ ಕೆಲಸ ಕರ್ನಾಟಕದ ರಾಜಕಾರಣ ಮಾಡಲಿಲ್ಲ. ಅದರ ಒಂದು ದೌರ್ಭಾಗ್ಯವನ್ನು ನಾವಿವತ್ತು ಅನುಭವಿಸ್ತಾ ಇದ್ದೇವೆ. ಎಲ್ಲಿವರೆಗೆ ಇತ್ತು ಅಂತ ಹೇಳಿದರೆ, ಸುಮಾರು 30-40 ವರ್ಷಗಳ ಹಿಂದೆ ಕಾಸರಗೋಡಿನಲ್ಲಿ ಸುಮಾರು 400ಕ್ಕಿಂತ ಮೇಲೂ ಕನ್ನಡದ ಶಾಲೆಗಳಿತ್ತು, ಕನ್ನಡ ಮಾಧ್ಯಮ ಶಾಲೆಗಳಿತ್ತು. ಸುಮಾರು 2.5 ಲಕ್ಷಕ್ಕಿಂತ ಮೇಲ್ಪಟ್ಟು ಕನ್ನಡ ವಿದ್ಯಾರ್ಥಿಗಳು ಕಲಿತಾ ಇದ್ದರು. ಆದರೆ ಇವಾಗ ಬರುತ್ತಾ ಸುಮಾರು 200 ಕನ್ನಡ ಮಾಧ್ಯಮ ಶಾಲೆಗಳೇ ಕಮ್ಮಿ ಆಗಿದೆ. 200ರಷ್ಟು ಕನ್ನಡ ಮಾಧ್ಯಮ ಶಾಲೆಗಳು ಮಾತ್ರ ಇವಾಗಿದೆ. ಸುಮಾರು 40,000 ಕನ್ನಡ ಮಕ್ಕಳಾಗಿದೆ. 2.5 ಲಕ್ಷದಿಂದ 40,000ಕ್ಕೆ ಸಂಖ್ಯೆ ಕಮ್ಮಿ ಆಗಿದೆ. ಯಾಕೆ? ಇದು ಕೇರಳ ಸರ್ಕಾರ ಕಾಸರಗೋಡಿನ ಯಾವ ತುಳು ಭಾಗದ ಕಾಸರಗೋಡನ್ನ ಭಾಷೆಯ ರೀತಿಯಿಂದ, ನೆಲದ ನೀತಿಯಿಂದ ನಮ್ಮನ್ನು ವಿಭಾಗ ಮಾಡಿ ದೌರ್ಜನ್ಯ ಮಾಡಿ ನಮ್ಮನ್ನು ಒಂದು ಮಲತಾಯಿ ಧೋರಣೆಯಿಂದ ಅಲ್ಲಿಯ ಒಂದು ಸಂಸ್ಕೃತಿಯನ್ನೇ ನಾಶ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ಕಳೆದ ಒಂದು ವರ್ಷದಿಂದ ಕೇರಳದಲ್ಲಿ ಕಡ್ಡಾಯ ಮಲಯಾಳ ಮಾಡುವ ಮೂಲಕ ಕಾಸರಗೋಡು ಯಾವ ಭಾಷಾ ಅಲ್ಪಸಂಖ್ಯಾತ ಪ್ರದೇಶ, ನಮಗೆ ಮೂಲಭೂತವಾದ ಸೌಲಭ್ಯ. ಇದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ನಿಮ್ಮ ಹೆಸರು ಮತ್ತೆ ಅಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ಜಯಪ್ರಸಾದ್ ಅಂತ. ಎಸ್ ಸರ್, ಹೇಳಿ ಸರ್. ವಲಯದಿಂದ ಕಾಲ್ ಮಾಡ್ತಾ ಇದ್ದೀನಿ. ಇದು ನಾನು ಕ್ವಶನ್ ಕೇಳ್ತಾ ಇರೋದು, ಇದು ತುಳುನಾಡು ರಾಜ್ಯ ಬೇಡ ಅಂತ ಹೇಳ್ತಾ ಇದಾರಲ್ಲ, ತುಳುನಾಡು ರಾಜ್ಯ ಆದ್ರೆ ಏನು ಪ್ರಾಬ್ಲಮ್ ಯಾರಿಗಾದ್ರು ಅಂತ ಹೇಳ್ತಾ ಇದೀನಿ ನಾನು. ತುಳುನಾಡು ಅವರಿಗೆ ಬೆಂಗಳೂರವ್ರು ಹೇಳ್ತಾರೆ, ಕರ್ನಾಟಕದವರು, ಉತ್ತರ ಕನ್ನಡದವರು ಹೇಳ್ತಾರೆ ತುಳುನಾಡು ರಾಜ್ಯ ಆಗ್ಬಾರ್ದು. ಯಾಕಂದ್ರೆ ಅವ್ರಿಗೆ ಎಟಿಎಂ ಇಟ್ಟಂಗೆ, ತುಳುನಾಡು ಅನ್ನೋದು ಎಟಿಎಂ ಇಟ್ಟಂಗೆ. ನಾವು ಆದಾಯದಲ್ಲಿ ನಂಬರ್ 1 ಇದೀವಿ. ನಾವು ನಮ್ಮ ಆದಾಯ ಎಲ್ಲ ತಗೋತಾರೆ, ಕಂದಾಯ ಎಲ್ಲ ನಮ್ಮಿಂದ ತಗೋತಾರೆ. ನಮ್ದು ನಾವ್ಯಾಕೋ ಓಟ್ ಬೇಕು ಇವರಿಗೆ, ನಾವು ಕಟ್ಟೋ ಕನ್ನಡ ಬೇಕು ಇವರಿಗೆ. ಆದ್ರೆ ವಿಧಾನಸೌಧದಲ್ಲಿ ನಾವು ತುಳುವಲ್ಲಿ ಪ್ರಮಾಣ ವಚನ ಸ್ವೀಕರಿಸಕ್ಕೆ ನಮ್ಗೆ ಅವಕಾಶ ಇಲ್ಲ. ಹಾಗಾಗಿ ಆ ವಿಷಯವನ್ನ ಇಟ್ಕೊಂಡು ಈಗ ನೀವು ತುಳುವನ್ನ ಪ್ರತ್ಯೇಕ ರಾಜ್ಯವನ್ನಾಗಿಸಿದ್ರೆ ಈ ಎಲ್ಲ ಸಮಸ್ಯೆಗಳು ನಿಮ್ಗೆ ಈ ಹೋರಾಟದ ಮುಖಾಂತರ ಬಗೆಹರಿಯುತ್ತಾ? ಯಾವ ಸಮಸ್ಯೆ ಇಲ್ಲ. ಏನಿದೆ ತುಳುನಾಡು ಸಮಸ್ಯೆ ಏನಿದೆ? ಒಂದು ಉದ್ಯೋಗ ಸೃಷ್ಟಿ ಇಲ್ಲ, ದೊಡ್ಡ ಸಮಸ್ಯೆ ಅದೊಂದು ಮಾತ್ರ. ನೀರಾವರಿ ಸಮಸ್ಯೆ ಇದೆಯಾ? ಅಲ್ಲ, ಮೂಲಸೌಕರ್ಯದ ಏನಾದ್ರು ಸಮಸ್ಯೆ ಇದೆಯಾ ತುಳುನಾಡಲ್ಲಿ? ನಾವು ಬೆಟ್ಟಕ್ಕೆ ನೀರು ಕೊಡಬೇಡಿ ಅಂತ ನಾವು ನೇತ್ರ ತಿರುಗಿಸ್ಬೇಕಂತ ನಾವು ಎಷ್ಟು ಹೋರಾಡಿದ್ರು ನಮ್ಮ ತುಳುವರನ್ನು ಯಾರೊಬ್ಬರು ವಿಶ್ವಾಸ ತಗೊಳ್ಳೋ ಕೆಲಸನೇ ಮಾಡಿಲ್ಲಲ್ಲ. ಅದಕ್ಕೆ ನಂತೀರಿ ನೀವು? ಹಾಗಾದ್ರೆ ನಿಮ್ಗೆ ಈಗ ತುಳುನಾಡು ಅಂತ ಪ್ರತ್ಯೇಕವಾಗಿ ರಾಜ್ಯ ಬೇಕು ಅಂತೀರಾ? ಹೌದು, ಅನಿವಾರ್ಯ. ಇದು ಅನಿವಾರ್ಯ ಆಗಿದೆ. ತುಳುನಾಡು ರಾಜ್ಯ ಮಾಡೋದು ಅನಿವಾರ್ಯ ಆಗಿದೆ ಈ ಪರಿಸ್ಥಿತಿಯಲ್ಲಿ. ಇಲ್ಲಂದ್ರೆ ನಾವು ತುಳುನಾಡು ರಾಜ್ಯ ಆಗ್ಲೇ ಬೇಕು ಅಂತ ನಾವು ಒತ್ತಾಯ ಮಾಡ್ತಿಲ್ಲ. ಆದ್ರೆ ಈ ಮಾತಾಡೋ ಧೋರಣೆ ಇದೆಯಲ್ಲ ನಮ್ದು ಟ್ಯಾಕ್ಸ್ ತಗೋತಾರೆ ಇವರು. ಅವ್ರು ತುಳುನಾಡಿಗೆ ಏನ್ ಕೊಟ್ಟಿಲ್ಲ. ತುಳುನಾಡು ಅಭಿವೃದ್ಧಿ
ತುಳುನಾಡಿನಲ್ಲಿ ಅಭಿವೃದ್ಧಿ ಆಗಿದೆ ಗವರ್ಮೆಂಟ್ ಏನ್ ಕೊಟ್ಟಿದೆ ತುಳುನಾಡಿಗೆ? ಅಭಿವೃದ್ಧಿಯಾಗಿ ಬಂದರ ಮಾಡೋದು ಅನಿವಾರ್ಯ ಆಗಿದೆ ಇವರಿಗೆ. ಕರ್ನಾಟಕಕ್ಕೆ ಹಾಗೂ ಕೇರಳಕ್ಕೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಸಪ್ಲೈ ಮಾಡ್ತಿರೋದು ಯಾವುದು? ಮಂಗಳೂರು. ಇವರಿಗೆ ಪರಿಸರ ಘಾತಕ ಯೋಜನೆಗಳನ್ನು ತಗೊಂಡ್ರಕ್ಕೆ ಮಾತ್ರ ಮಂಗಳೂರು ಬೇಕು ಇವರಿಗೆ. ಆದ್ರೆ ತಾಗೆ ಉದ್ಯೋಗ ಸೃಷ್ಟಿಗೆ ಮಾತ್ರ ಬೇಡ ಇವರಿಗೆ. ತುಳುನಾಡಿನ ಯುವ ಪೀಳಿಗೆ ವಲಸೆ ಹೋಗುತ್ತಿದೆ. ಯಾಕೆ? ಎಷ್ಟು ಪರ್ಸೆಂಟ್ ಯುವ ಪೀಳಿಗೆ ಮುಂಬೈಯಲ್ಲಿದೆ, ಬೆಂಗಳೂರಲ್ಲಿದೆ, ದುಬೈಯಲ್ಲಿದೆ, ನಿಮಗೆ ಗೊತ್ತಿಲ್ವಾ? ಹೌದಲ್ವಾ? ಬೀದಿ ತುಳುನಾಡಿನ ಅಕ್ಷಯ ಪಾತ್ರ ಅಂತಾರೆ ಬೀಡಿ ಕೆಲಸವನ್ನ, ಹೌದಲ್ವಾ? ಬೀಡಿಗೆ ಇವತ್ತು ನಾವು ನಿಷೇಧದ ತೂಗುವರ್ತಿಯಲ್ಲಿ ನೇತಾಡ್ತಾ ಇದೆಯಲ್ಲ, ಅದಕ್ಕೆ ಅದು ಒಂದು ವೇಳೆ ನಿಷೇಧ ಆದ್ರೆ ಅವರಿಗೆ ಉದ್ಯೋಗ ಸೃಷ್ಟಿ ಇವರನ್ನು ಕೇಳ್ತಾರೆ. ಇವರ ಏನಾದ್ರೂ ಆಲೋಚನೆ ಇದೆಯಾ ಇವರಿಗೆ ಪರಿಹಾರ ಸೃಷ್ಟಿಯನ್ನ? ಧನ್ಯವಾದಗಳು ತಮ್ಮ ಮಾಹಿತಿಗಳಿಗಾಗಿ. ಈ ಕುರಿತಾಗಿ ಚರ್ಚೆಯನ್ನ ನಾವು ಈಗ ಮುಂದುವರಿಸ್ತಾನೆ ಇದ್ದೇವೆ. ಇವರು ಹೇಳುವ ಪ್ರಕಾರ ಸರ್ಕಾರದ ಈ ಒಂದು ನಿಲುವೇ ಕಾರಣ, ಸರ್ಕಾರ ಮಲತಾಯಿ ಧೋರಣೆಯಿಂದ ಇವತ್ತು ನಾವು ಹೋರಾಟಕ್ಕೆ ಇವತ್ತು ನಾವು ಹೇಳ್ತೀವಲ್ಲ, ಇವತ್ತು ನಾನೇ ಹೇಳುದು, ನಾವು ಕರ್ನಾಟಕ ಮಾತೆದು ನಾವು ಪೂಜೆ ಮಾಡ್ತಿದ್ದೆವು. ಪ್ರತಿಯೊಂದು ದಿನ ನಾವು ಶಾಲೆ ಹೋಗುವಾಗ ಕರ್ನಾಟಕದ ಬ್ಯಾಜ್ ನಾವು ಮೊದಲೇ ಹೇಳಿದೆವು, ಹಾಕಿಕೊಂಡು ಹೋಗ್ತೇವೆ. ನಮ್ಗೆ ಇವತ್ತು ಸಂತೋಷ ದಿನ. ನವೆಂಬರ್ 1 ಅಂದ್ರೆ ನಮಗೆ ಕರ್ನಾಟಕ ರಾಜ್ಯೋತ್ಸವ. ಅದು ಕರ್ನಾಟಕ ರಾಜ್ಯೋತ್ಸವ ಹೋಗಿ ಲಾಸ್ಟಿಗೆ ಮತ್ತೆ ಕನ್ನಡ ರಾಜ್ಯೋತ್ಸವ ಇಲ್ಲಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಮಗೆ ಕರ್ನಾಟಕ ಸಂಸ್ಕೃತಿ ಇಲಾಖೆ ಹೋಗಿ ಅದು ಕನ್ನಡ ಸಂಸ್ಕೃತಿ ಇಲಾಖೆ ಆಯ್ತು. ಯಾವ ರೀತಿಯಿಂದ ಮಾಡ್ಲಿಕ್ಕೆ ಸಾಧ್ಯ ಎಲ್ಲ ರೀತಿಯಲ್ಲಿ ಸಹ ತುಳುವನ್ನ ತುಳಿತಾ ಬಂದ್ರು. ಯಾಕಂದ್ರೆ ಕನ್ನಡ ಮತ್ತೆ ತುಳು ಈಕ್ವಲ್ ಆಗಿತ್ತು ಒಂದು ಸಂದರ್ಭದಲ್ಲಿ. ಯಾಕೆಂದ್ರೆ ಇಲ್ಲಿ ಕೂಡ ಹಲವಾರು ಸಾಮಂತ ರಾಜ್ಯರುಗಳಿದ್ರು, ಇಲ್ಲಿಯೇ ಕೂಡ ಅಂದ್ರೆ ಅರಸ ಸಂಪ್ರದಾಯ ಇತ್ತು. ಇಲ್ಲಿ ಹಲವಾರು ಜನರು ತುಂಬ ಉತ್ತಮ ಮೇಧಾವಿಗಳಿದ್ರು. ಆದ್ರೂ ಕೂಡ ಇವತ್ತು ತುಳುವನ್ನ ಆದ್ರೆ ಈಗ ಎಲ್ಲಾ ಒಂದು ವಿಷಯಕ್ಕೂ ಕೂಡ ಎಲ್ಲಾ ಒಂದು ವಿಷಯಕ್ಕೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೂಡ ಬರೀ ಹೋರಾಟವನ್ನೇ ಮಾಡ್ತಾ ಬರ್ತಾ ಇದ್ದಾರೆ. ನೋಡಿ, ಹೋರಾಟ ಮಾಡಬೇಕು ಸ್ವಾಮಿ. ಒನ್ ಮಿನಿಟ್ ನೀವು ಹೇಳಿದ್ದು ಕರೆಕ್ಟ್. ನನ್ಗೆ ನೀವು ಒಳ್ಳೆ ಪ್ರಶ್ನೆಯನ್ನ ಕೇಳಿದಿರಿ. ಹೋರಾಟ ಮುಖಾಂತರನ, ಯಾಕೆಂದ್ರೆ ನಮ್ಗೆ ಇವತ್ತು ಗಾಂಧೀಜಿಯವರು ಕೂಡ ನಾವು ಇವತ್ತು ಸ್ವಾತಂತ್ರ್ಯ ತಗೊಂಡದ್ದು ಹೋರಾಟ ಮುಖಾಂತರ. ಆ ಸಂದರ್ಭದಲ್ಲಿ ಗಾಂಧೀಜಿಯವರು ಭಗತ್ ಸಿಂಗ್ ರವರು ಹೋರಾಟ ಮಾಡೋ ಸಂದರ್ಭದಲ್ಲಿ ಬ್ರಿಟಿಷ್ ವಿರುದ್ಧ ಯಾಕೆ ನಾವು ಹೋರಾಟ ಮಾಡೋದನ್ನ ನೆನೆಸಿದ್ರೆ ನಮಗೆ ಸ್ವಾತಂತ್ರ್ಯ ಸಿಗ್ತಿರ್ಲಿಲ್ಲ. ಇವತ್ತು ಕರ್ನಾಟಕ ಅಂತ ಹೇಳ್ತೇವೆ, ಇವತ್ತು ಅಖಂಡ ಕರ್ನಾಟಕ ಅಂತ ಹೇಳ್ತಾರೆ ಸ್ವಾಮಿ. ಅಖಂಡ ಕರ್ನಾಟಕಗೋಸ್ಕರ ಕರ್ನಾಟಕ ಏಕೀಕರಣ ಮೂಲಕ ನಾವು ಆ ಸಂದರ್ಭದಲ್ಲಿ ನಮ್ಮ ಹಿರಿಯರು ಹೋರಾಟ ಮಾಡ್ತಿದ್ರೆ ಈಗ ಕೂಡ ನಾವು ಮದ್ರಾಸ್ ಪ್ರಾಂತ್ಯದ ಅಂಡರಲ್ಲಿ ಇರ್ತಿದ್ದು. ಇವತ್ತು ಸ್ವಾಮಿ ಇವತ್ತು ಮುಲ್ಕಿಯನ್ನು ತಾಲೂಕು ಮಾಡಬೇಕು ಅಥವಾ ಬ್ರಹ್ಮಾವರವನ್ನು ತಾಲೂಕು ಮಾಡಬೇಕು ಅಥವಾ ಮೂಡಬಿದ್ರೆಯನ್ನು ತಾಲೂಕು ಮಾಡಬೇಕು ಅಂತ ನಾವು ಹೋರಾಟ ಮಾಡ್ತಿದ್ದೇವೆ ಸ್ವಾಮಿ. ಅದು ಹೋರಾಟ ಮಾಡಿದ್ರಿಂದ ಇವತ್ತು ತಾಲೂಕಾಗಿ ಪರಿವರ್ತನೆ ಆಗಿದೆ. ಅದು ತಪ್ಪೇನಿಲ್ಲಲ್ಲ. ಚಿಕ್ಕ ತಾಲೂಕು ಆಗಿರ್ಬೋದು, ಚಿಕ್ಕ ರಾಜ್ಯಗಳಾಗಿದೆ, ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ಕೊಂಡು ಆ ಕಾನ್ಸೆಪ್ಟ್ ಮೇಲೆ ಹೋರಾಟ ಮಾಡಿದೆ. ಇವತ್ತು ವರದಕ್ಷಿಣೆ ಕಾಯ್ದೆ ಆಗಿರ್ಬೋದು, ದಲಿತ ಕಾಯ್ದೆ, ದೌರ್ಜನ್ಯ ಕಾಯ್ದೆ ಆಗಿರ್ಬೋದು, ಕಾರ್ಮಿಕ ಕಾಯ್ದೆ ಆಗಿರ್ಬೋದು, ನಿರ್ಭಯ ಪ್ರಕರಣ ಮುಖಾಂತರ ಅತ್ಯಾಚಾರಿಗಳಿಗೆ ಕಲ್ಲು ಶಿಕ್ಷೆ ಕಾಯ್ದೆ ಆಗಿರ್ಬೋದು, ಎಲ್ಲ ಕೂಡ ಆದದ್ದು ಹೋರಾಟಗಾರರಿಂದಾಗಿ, ನಮ್ಮ ಹಿರಿಯರು ಹೋರಾಟ ಮಾಡಿದ್ರಿಂದಾಗಿ ಇವತ್ತು ಎಲ್ಲ ಕಾಯ್ದೆಗೆ ಜಾರಿಗೆ ಬಂದಿದೆ. ಹೋರಾಟ ಮಾಡಿದ್ರೆ ಆಗೋದಿಲ್ಲ. ಇವತ್ತು ಎಲ್ಲಿ ಹೋರಾಟ ಮಾಡಿದ್ದಾರೆ? ತೆಲಂಗಾಣದಲ್ಲಿ ಇವತ್ತು ರಾಜ್ಯ ಆಯ್ತು, ಹೋರಾಟ ಮಾಡಿದ್ದಾರೆ. ಇವತ್ತು ಹಲವಾರು ಸಂದರ್ಭದಲ್ಲಿ ಹೋರಾಟ ಮಾಡಿದಾಗ ಇದಾಗ್ತದೆ. ಇದೇ ಇವರು ಹೇಳ್ತಾರೆ ಸ್ವಾಮಿ ಅಖಂಡ ಕರ್ನಾಟಕ ಸ್ವಾಮಿ. ಹೌದು, ನಾವು ಗೌರವಿಸ್ತೇವೆ, ನಾವು ಕರ್ನಾಟಕಕ್ಕೆ ಗೌರವಿಸ್ತೇವೆ. ಆದರೆ ಇವತ್ತು ಅಖಂಡ ಕರ್ನಾಟಕ ಬಗ್ಗೆ ಮಾತಾಡಿದಾಗ ಇವರು ಹಿಂದಿ ಏರಿಕೆಯನ್ನು ಯಾಕೆ ವಿರೋಧ ಮಾಡ್ತಾರೆ? ಆವಾಗ ಯಾಕೆ ಮನಸ್ಸಲ್ಲಿ ಆಗುದಿಲ್ಲ? ನಾವೆಲ್ಲರೂ ಕೂಡ ಸಹೋದರರಿಂದ ಆಗುದಿಲ್ಲ. ಕಾವೇರಿ ನೀರು ವಿಷಯದಲ್ಲಿ ತಮಿಳ್ನಾಡಿಗೆ ಕೊಡುವಾಗ ಯಾಕೆ ಇವರಿಗೆ ಬೇಸರ ಆಗುತ್ತೆ? ಇಲ್ಲ, ತಮಿಳ್ನಾಡಿಗೆ ನಾವು ಕೊಡುದಿಲ್ಲ ಅಂತ ಹೇಳ್ತೇವೆ ಸ್ವಾಮಿ. ಆಗ ತಮಿಳ್ನಾಡವ್ರು ಯಾರು ಸ್ವಾಮಿ? ನಮ್ಮ ಭಾರತ ಪ್ರಜೆಗಳು ಸ್ವಾಮಿ. ಅವರಿಗೆ ಕಾವೇರಿ ನೀರು ಕೊಡುವಾಗ ಯಾಕೆ ಇವರಿಗೆ ಬೇಸರ ಆಗ್ತದೆ? ಯಾಕೆಂದ್ರೆ ನಮ್ಮ ನೀರು ನಮಗೆ ಬೇಕು ಅಂತ ಹೇಳ್ಕೊಂಡು ಇದೇ ಕಾನ್ಸೆಪ್ಟಲ್ಲಿ ನಾವು ಕೂಡ ಹೇಳೋದು, ನಮ್ಮ ಸಂಪತ್ತು, ನಮ್ಮ ಅಭಿವೃದ್ಧಿ, ನಮ್ಮ ಜನರಿಗೆ ಉದ್ಯೋಗ ಬೇಕು. ನಮ್ಮ ಭಾರತ ದೇಶ ವಿಷಯ ಬಂದಾಗ ನಮ್ಮ ಭಾರತ, ಕರ್ನಾಟಕ ವಿಷಯ ಬಂದಾಗ ನಮ್ಮ ಕರ್ನಾಟಕ, ಅದೇ ತುಳುನಾಡು ಬಂದಾಗ ನಮ್ಮ ತುಳುನಾಡು, ನಮ್ಮ ತಾಯಿ. ಆ ರೀತಿಯಲ್ಲಿ ಫೀಲಿಂಗ್ಸ್ ಬರ್ತೇವೆ. ನಾವು ಯಾವುದು ಸಹ ನಮ್ಮ ಮನೆಯ ಮೊದಲು ನೋಡ್ತೇವೆ, ಆನಂದ್ ನಮ್ಮ ಕಂಪೌಂಡ್ ನೋಡ್ತೇವೆ, ಆನಂದ್ ಊರು ನೋಡ್ತೇವೆ, ಅದು ರಾಜ್ಯ, ದೇಶ, ಆನಂದ್ ಜಗತ್ತು. ಈಗ ಜಗತ್ತು ಕೂಡ ನಮ್ಮದು ಫ್ಯಾಮಿಲಿ ಅಂತ ಹೇಳ್ತೇವೆ. ಈಗ ನಾವು ಭಾಷಣ ಮಾಡೋದು ಜೈ ಜಗತ್ ಅಂತ ಹೇಳ್ತೇವೆ. ಯಾಕೆ? ಇವತ್ತು ಜಗತ್ತು ಎಂಬುದು ನಮ್ಮ ಫ್ಯಾಮಿಲಿ ಅಂತಾಗಿದೆ. ಎಲ್ಲಿ ಅದು ಒಂದು ಕಡೆಯಲ್ಲಿ ಜಗತ್ತಲ್ಲಿ ಒಂದು ಯಾವುದೋ ಸಮಸ್ಯೆ ಬಂದರೆ ಆಟೋಮೆಟಿಕಲ್ ನಮಗೆ ಭಾರತದಲ್ಲಿ ಸಮಸ್ಯೆ ಆಗ್ತದೆ, ಆರ್ಥಿಕವಾಗಿ ಸಮಸ್ಯೆ ಆಗ್ತದೆ. ಯಾಕೆ? ನಾವು ಒಂದು ಫ್ಯಾಮಿಲಿ ಥರ. ಅದೇ ರೀತಿಯಲ್ಲಿ ನಾವು ಹೇಳೋದು, ತುಳುನಾಡು ಈಗ ನಾವು ಸಪ್ರೇಟ್ ರಾಷ್ಟ್ರಕ್ಕೆ ಹೇಳುವುದಿಲ್ಲ ಸ್ವಾಮಿ. ಇವರು ದೊಡ್ಡ ವಿಷಯ ಮಾಡ್ತಿದ್ದಾರೆ, ಪ್ರತ್ಯೇಕತೆ. ಯಾವ ಸ್ವಾಮಿ ಪ್ರತ್ಯೇಕತೆ ಎಲ್ಲಿ? ನಾವು ದೊಡ್ಡ ವಿಷಯ ಯಾವ ರೀತಿ ಮಾಡ್ತೀರಾ ಅದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಸರ್? ನಿಮ್ಮ ಹೆಸರು? ಅಜಿತ್ ಅಂತ ಹೇಳಿ. ಅಜಿತ್ ಅವರು ಹೇಳಿ, ಈ ಕುರಿತಾಗಿ ಏನ್ ಹೇಳ್ತೀರಾ? ಪ್ರತ್ಯೇಕ ರಾಜ್ಯದ ಕುರಿತಾಗಿ ಈಗ ತುಳುನಾಡು ರಕ್ಷಣಾ ವೇದಿಕೆಯವರು ಪ್ರತಿಭಟನೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು, ಏನ್ ಹೇಳ್ತಾರೆ ಸರ್ ಈ ಬಗ್ಗೆ? ಎಂತ ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಿಜವಾಗಿ ಮೊದ್ಲು 1956 ತುಳು ರಾಜ್ಯ ಆಗ್ಬೇಕಿತ್ತು.
ಅವರು ಮಾತಾಡೋ ಪ್ರತಿಯೊಂದಕ್ಕೂ ಕರ್ನಾಟಕದವರು ಹೇಳ್ತಾರೆ ಅಖಂಡ ಕರ್ನಾಟಕವನ್ನು ಒಡೆಯುತ್ತಿದ್ದಾರೆ ಅಂತೇಳಿ. ಹಾಗಾದ್ರೆ 1956ರಲ್ಲಿ ಅಖಂಡ ತುಳುನಾಡನ್ನು ಒಡೆದು 2 ಭಾಗ ಮಾಡಿ ಕೊಟ್ರಲ್ಲ ಅವರಿಗೆ, ಅವರಿಗೆ ಕಾಣಿಲ್ವಾ? ಅದಕ್ಕೆ ಈಗ ಕರ್ನಾಟಕವನ್ನೇ ಭಾಗ ಮಾಡ್ಬಿಡುವ ಅಂತ ನೀವು ಭಾಗ ಅಲ್ಲ ಸರ್, ತುಳುನಾಡನ್ನು ಒಂದು ಮಾಡುದು ಅಂತ ಹೇಳಿದ್ರೆ ಕರ್ನಾಟಕ ಭಾಗ ಆದಾಗಲ್ಲ, ಅವರ ಕರ್ನಾಟಕ ಅವರೇ ಇಟ್ಕೊಳ್ಳಿ, ನಮಗೆ ಬೇಡ. ಹಾಗಾದ್ರೆ ತುಳುನಾಡು ಕರ್ನಾಟಕದಲ್ಲಿ ಇಲ್ಲ. ಅಲ್ಲ, ತುಳುನಾಡು ಕರ್ನಾಟಕದ ಭಾಗವಲ್ಲ. ತುಳು ಭಾಷೆಗೆ ಕನ್ನಡ ಭಾಷೆಗಿಂತ ಜಾಸ್ತಿ ಈಗ ಇತಿಹಾಸ ಉಂಟು. ತುಳುನಾಡು ಪ್ರಥಮ ಸ್ವತಂತ್ರ ಭಾಷೆ ದ್ರಾವಿಡ ಭಾಷೆಯಲ್ಲಿ. ಅದು ಫಸ್ಟ್ ಅವರು ಕನ್ನಡದಲ್ಲಿ ತಿಳ್ಕೊಳ್ಳಿ, ಬೇಕಿದ್ರೆ ಗೂಗಲ್ ಮಾಡಿ ನೋಡ್ಲಿ, ಈಗ ಬೇಕಿದ್ರೆ ನೋಡಿ. ಕರೆಕ್ಟ್, ಸರಿಯಾಗಿ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್ ತುಳು, ಕನ್ನಡ ಅಲ್ಲ. ಡೈರೆಕ್ಟ್ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್ ತುಳು. ಅವತ್ತವರು 1956ರಲ್ಲಿ ತುಳು ಇದನ್ನು ಡಿವೈಡ್ ಮಾಡಿ ಕೊಟ್ರಲ್ವಾ? ಡಿವೈಡ್ ಮಾಡಿದ್ರಲ್ಲ, ನಾಶ ಪಡಿಸ್ಲಿಕ್ಕೆ ಅಂತೇಳಿ ಡಿವೈಡ್ ಮಾಡಿದ್ದಾರೆ. ಇಲ್ಲಿ ಮತ್ತೊಂದು ಹೇಳ್ತಾರೆ ಎಲ್ಲರೂ, ತುಳು ರಾಜ್ಯ ಆದ ಕೂಡಲೇ ಎಲ್ಲ ಸರಿ ಆಗ್ತದೆ ಅಂತ. 1880 1920ರೊಳಗೆ ನಾವು 5 ಬ್ಯಾಂಕ್ಗಳನ್ನು ಸ್ಥಾಪಿಸಿದವರು ಯಾರು? ನಮ್ಮ ಹಿರಿಯರು. ಇಡೀ ಇಂಡಿಯಾದಲ್ಲಿ ಯಾವ ಸಿಟಿಯವರು ಸಹ ಸ್ಥಾಪಿಸಲಿಲ್ಲ. ಆದ್ರಿಂದ ಅವರ ಎಂತ ಹೇಳಿದ್ರು, ಅವರನ್ನೇ ಅನುಕರಣೆ ಮಾಡ್ತಿರುವ ನಮ್ಮಿಂದ ನಮ್ಮ ರಾಜ್ಯವನ್ನು ಕಟ್ಲಿಕ್ಕೆ ಸಾಧ್ಯ ಅಲ್ವಾ? ಹೇಳ್ತೀನಿ ಕೇಳಿ, ಇಂದು ತುಳು ರಾಜ್ಯ ಒಂದೆಲ್ಲ ಆದ್ರೆ ಕಾಸರಗೋಡು, ಉಡುಪಿ, ಮಂಗಳೂರು ಆಗ್ಲಿ, ಯಾವುದೇ ಸಿಟಿ ಆಗ್ಲಿ, ತೊಕ್ಕೋಟ್ ಆಗ್ಲಿ, ಸುರತ್ಕಲ್ ಆಗ್ಲಿ, ಬೆಂಗಳೂರು, ಮುಂಬೈ, ಡೆಲ್ಲಿಗಿಂತ ವೇಗವಾಗಿ ಮುಂದೆ ಬೆಳೀತದೆ, ಅದಕ್ಕೆ ಗ್ಯಾರಂಟಿ. ಧನ್ಯವಾದಗಳು ಸರ್ ತಮ್ಮ ಮಾಹಿತಿಗಳಿಗೆ. ನೋಡಿ, ಈಗ ಅವ್ರು ಹೇಳೋ ಪ್ರಕಾರ ಹೇಳಿ ನೋಡಿ, ಅವರು ಒಂದು ಮಾತಲ್ಲಿ ನೋಡಿ, ಯಾಕೆಂದ್ರೆ ನಾವು 1920ರ ಮೊದಲೇ ನಾವು 5 ಬ್ಯಾಂಕ್ಗಳನ್ನ ಕೊಟ್ಟದವರು ನಾವು ಇವತ್ತು ದೇಶಕ್ಕೆ ಅಂತ ನಾವು ಯಶಸ್ವಿ ಮಾಡಿದವರು. ನಮ್ಗೆ ಒಂದೆರಡು ತುಳು ರಾಜ್ಯ ಕೊಟ್ಟರೆ ನಾವು ಮಾಡೋದಿಲ್ವಾ? ಯಾವ ರೀತಿಯಲ್ಲಿ ಮಾಡಿ ತೋರಿಸಬಹುದು ಅಂತ ಅವ್ರು ಹೇಳ್ತಾರೆ. ಇವತ್ತು ಧರ್ಮಸ್ಥಳ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಮಠ ಆಗಿರ್ಬೋದು, ಇಲ್ಲಿ ಹಲವಾರು ಕ್ಷೇತ್ರಗಳಾಗಿರ್ಬೋದು, ಪವಿತ್ರ ಕ್ಷೇತ್ರಗಳಾಗಿರ್ಬೋದು, ಹಲವಾರು ಮಸೀದಿಗಳಾಗಿರ್ಬೋದು, ಹಲವಾರು ಚರ್ಚ್ ಆಗಿರ್ಬೋದು, ಯಾವ ರೀತಿಯಲ್ಲಿ ನಾವು ಆಳ್ವಿಕೆ ಮಾಡ್ತಿದ್ದಾರೆ. ಎಷ್ಟೇ ದೇವಸ್ಥಾನ ಆಗಿರ್ಬೋದು, ಹಲವಾರು ಚರ್ಚ್ ಆಗಿರ್ಬೋದು, ಎಲ್ಲ ಕಡೆ ಸಹ ಬೇರೆ ಬೇರೆ ರೀತಿಯಲ್ಲಿ ನಾವು ಇವತ್ತು ಸಹ ಸೇವೆ ಮಾಡ್ತಿದ್ದೇವೆ. ಹಲವಾರು ಸಾಮಾಜಿಕ ಸಂಘಟನೆಗಳಿದ್ದಾವೆ. ನಾವಂತ ಹೇಳಿದ್ರೆ ನಮ್ಮ ಹಲವಾರು ನೂರಾರು ಸಂಘಟನೆಗಳು ಇವತ್ತು ಜನಪರವಾಗಿ ಕೆಲಸ ಮಾಡ್ತಿದ್ದಾರೆ. ಯಾವುದೇ ಒಂದು ಲಾಭ ಇಲ್ಲದೆ ಕೆಲಸ ಮಾಡುವವರು ಹಲವಾರು ಸಂಘಟನೆಯವರಿದ್ದಾರೆ. ಹಲವಾರು ಜನಪರ ಸಾಮಾಜಿಕ ಹೋರಾಟಗಾರರಿದ್ದಾರೆ, ಹಲವಾರು ಕಲಾವಿದರಿದ್ದಾರೆ, ಹಲವಾರು ನೃತ್ಯದಲ್ಲಿ ಇದ್ದವರಿದ್ದಾರೆ, ಹಲವಾರು ಯಕ್ಷಗಾನದಲ್ಲಿದ್ದಾರೆ. ತನ್ನದೇ ಇತಿಹಾಸವನ್ನು ಮಾಡಿ ಇವತ್ತು ವರ್ಲ್ಡ್ ಅಲ್ಲಿ ನಾವು ಇಲ್ಲೇ ನೋಡಿ, ಇಲ್ಲಿ ಇವತ್ತು BR ಶೆಟ್ಟರ್ ಇದ್ದಾರೆ. BR ಶೆಟ್ಟರ್ ಅವರು ಯಾರು? ಮಮತಾ ಪೂರ್ಜಾರಿ ಯಾರು? ಸರ್ಕಾರಕ್ಕೆ ನೀವು ಬಿಸಿ ಮುಟ್ಟಿಸಬೇಕು ಅಂತ ಈಗ ಹೋರಾಟಗಳನ್ನ ಮಾಡ್ತಾ ಇದ್ದೀರಾ. ನೀವು ಕರಾವಳಿ ಭಾಗದಲ್ಲಿ ಇಲ್ಲಿ ಕೂತ್ಕೊಂಡು ಹೋರಾಟ ಮಾಡೋದ್ರಿಂದ ಸರ್ಕಾರಕ್ಕೆ ನಿಮ್ಮ ಈ ಒಂದು ಹೋರಾಟ ಇಲ್ಲಿ ಯಾಕೆ ಬೇರೆ ಕಡೆ ನೀವು ಬೆಂಗಳೂರಲ್ಲಿ ಕೂತ್ಕೊಂಡು ಹೋರಾಟವನ್ನ ಸ್ವಾಮಿ? ಇವತ್ತು ನಾವು ಇಲ್ಲಿ ಮಾಡಿದವರು ನಂತರ ಬೆಂಗಳೂರಿಗೆ ಮುಟ್ಟುತ್ತದೆ ಸ್ವಾಮಿ. ಯಾವುದೇ ಒಂದು ಇವತ್ತು ತಮಿಳುನಾಡಿನವರು ಜಲ್ಲಿಕಟ್ಟು ಒಂದು ಕ್ರೀಡೆ ಅಲ್ಲ, ಅದರಲ್ಲಿ 3 ಜೀವ ಹೋಗಿದೆ, ಯಾವುದು ಸ್ಟಾರ್ಟ್ ಮಾಡಿದಿನ ಅಂತ ಒಂದು ಕ್ರೀಡೆಯನ್ನು ಮಾಡಲಿಕ್ಕೆ ತಮಿಳುನಾಡಲ್ಲಿ ಕೂತ್ಕೊಂಡು 48 ಗಂಟೆಯಲ್ಲಿ ಅವರು ರಾಷ್ಟ್ರಪತಿಯಾದ ಅಂಕಿತವನ್ನು ಹಾಕಿಸಿದ್ರು. ಅವರು ಎಲ್ಲಿ ಡೆಲ್ಲಿ ಹೋಗಿ ಪಾರ್ಲಿಮೆಂಟ್ ಎದುರುಗಡೆ ಹೋರಾಟ ಮಾಡಿದ್ರಿಲ್ಲ, ತಮಿಳುನಾಡಲ್ಲಿ ಕೂತ್ಕೊಂಡು ಹೋರಾಟ ಮಾಡಿದ್ರು. ಇವತ್ತು ಕಣ್ಣೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೇವಲ 5-6 ವರ್ಷದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಣ್ಣೂರು ಏರ್ಪೋರ್ಟ್ ಮಾಡಿದ್ರು. ಯಾಕೆ? ಅವರು ಖಾಲಿ ಕಣ್ಣೂರಲ್ಲೇ ಕೂತ್ಕೊಂಡು ಅಥವಾ ಕೇರಳದಲ್ಲಿ ಕೂತ್ಕೊಂಡು ಅಲ್ಲಿಂದ ಪರ್ಮಿಷನ್ ತಗೊಳ್ಳಿಕ್ಕೆ ಆಗ್ತದೆ. ಅದೇ ರೀತಿಯಲ್ಲಿ ನಾವು ಒಂದು ಇಲ್ಲಿ ಭಾಗದವರು ನಾವು ಇಲ್ಲಿ ಹೋರಾಟ ಮಾಡಿದರೆ ಇಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಆಗಿರೋ ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ಇನ್ಫಾರ್ಮೇಷನ್ ಹೋಗ್ತದೆ. ಇಲ್ಲೇ ಜನರಿಗೆ ಮನಸ್ಸಿಗೆ ಬೇಸರ ಆಗಿದೆ, ಅವರಿಗೆ ಸಮಾಧಾನ ಪಡೆಯುವಂಥ ಯಾವುದೋ ಯೋಜನೆಗಳು ಹಾಕಬೇಕು ಅಂತ ಆಗ್ತದೆ. ನಾವು ಹೋರಾಟ ಮಾಡಿ ಸುಮ್ಮನೆ ಮಾತಾಡಿದರೆ ಏನಾಗುದಿಲ್ಲ. ಯಾಕಂದ್ರೆ ನಾವು ರಾಜಕಾರಣಕ್ಕೆ ದೂರಬಾರ್ದು. ನಾವು ಹೇಳುವುದಂತ ನಾವು ಆರಾಮ್ಸೆ ನಾವು ಗಂಡ ಹೆಂಡತಿ ಮಕ್ಕಳು ಕೂತ್ಕೊಂಡು ಟಿವಿಯಲ್ಲಿ ನೋಡ್ಕೊಂಡು ಹೇಳೋದು, ಅವ್ರು ಹಾಳು ಮಾಡಿದ್ರು ರಾಜಕಾರಣ, ಇವ ಹಾಳು ಮಾಡಿದೆ, MLA ಹಾಳು ಮಾಡಿದ್ರು, MP. ಸ್ವಾಮಿ, ನಾವೆಲ್ಲರೂ ಕೂಡ ಬೀದಿಗೆ ಹೇಳಿ ಹೋರಾಟ ಮಾಡಿದಾಗ ನಮ್ಮ MLA ಅವರು ಸಹ ಮಾತಾಡ್ತಾರೆ, MP ಅವರು ಸಹ ಮಾತಾಡ್ತಾರೆ. ಅಲ್ಲಿ ಅವರಿಗೆ ವಿಧಾನಸೌಧದಲ್ಲಿ ಪಾರ್ಲಿಮೆಂಟಲ್ಲಿ ಮಾತಾಡಲಿಕ್ಕೆ ವಾಯ್ಸ್ ಬರ್ತದೆ ಅಂತ ಒಂದು ಮಾಡಿದಾಗ ಆಟೋಮೆಟಿಕಲ್ ಆಗ್ತದೆ. ಇವತ್ತು ಅವ್ರು ಮಾತಾಡಿದವ್ರು ಮನೆಗೆ ಕಲಿಸ್ತೇವೆ ನಾವು. ಯಾಕೆಂದ್ರೆ ಎಲ್ಲರೂ ಕೂಡ ಹೋರಾಟಕ್ಕೆ ಬರುವುದಿಲ್ಲ. ಆದರೆ ಸಹ ಇವತ್ತು ಫೇಸ್ಬುಕ್, ವಾಟ್ಸಪ್ ಯುಗ, ಪ್ರತ್ಯೇಕ ಇಂಟರ್ನೆಟ್ ಯುಗ. ಒಂದು ಮೆಸೇಜ್ ಆಗಿದೆ, ಎಲ್ಲ ಸರ್ಕ್ಯುಲೇಷನ್ ಆಗಿದೆ. ಓಟ್ ಮುಖಾಂತರ ಹಲವಾರು ಜನ MLA ಅವರು ಇವತ್ತು ಮನೆಗೆ ಹೋಗಿದ್ದಾರೆ, ಹಲವಾರು ಜನ MP ಗಳು ಹೋಗಿದ್ದಾರೆ. ಯಾರು ನಮ್ಮ ಹೋರಾಟಕ್ಕೆ ಬೆಲೆ ಕೊಡೋದಿಲ್ವ, ಪ್ರಾದೇಶಿಕ ನೆಲೆಗೆ ಗೌರವ ಕೊಡೋದಿಲ್ಲ, ಅವರನ್ನು ಮುಂದಕ್ಕೆ ಮನೆಗೆ ಹೋಗುವಂಥ ಕೆಲಸವನ್ನು ಮನೆಯಲ್ಲಿ ಕೂತ್ಕೊಂಡು ಮಾಡ್ತಾರೆ. ನಮ್ಮ ಮಹಿಳೆಯರು, ನಮ್ಮ ಸಹೋದರರು ಮಾಡ್ತಾರೆ. ಪಾಪ ಅವರಿಗೆ ಎಲ್ಲ ಕೂಡ ಊರಿಗೆ ಬೀದಿಯಲ್ಲಿ ಬಂದು ಹೋರಾಟ ಮಾಡಲಾದಿದ್ರೆ ಸಹ ಅವರಿಗೆ ಅವರ ಸಂದರ್ಭದಲ್ಲಿ 2019 ಓಟಲ್ಲಿ ಅವರಿಗೆ ಇದಕ್ಕೆ ಸರಿಯಾದ ಕೆಲಸ ಮಾಡದೆ ಅವರ ಮನೆಗೆ ಕೇಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಜನಸಾಮಾನ್ಯರಲ್ಲಿ ಒಂದು ಸಾಮಾನ್ಯವಾಗಿ ಮೂಡಿ ಬರುವಂತಹ ಪ್ರಶ್ನೆ ಅಂದ್ರೆ, ಈ 8ನೇ ಪರಿಚ್ಛೇದನ ಅಂದ್ರೆ ಏನು? ಇದಕ್ಕೆ ನೀವು ತುಳು ಭಾಷೆಯನ್ನು 8ನೇ ಪರಿಚ್ಛೇದನಕ್ಕೆ ಸೇರಿಸಬೇಕು ಅಂತ ಹೇಳಿ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. 8ನೇ ಪರಿಚ್ಛೇದನ ಅಂದ್ರೆ ಏನು? ಈಗ ನಾನು ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಏನಿದೆ 8ನೇ ಪರಿಚ್ಛೇದನ ಅಂದ್ರೆ? ನೋಡಿ, ನಮ್ಮ ರಾಷ್ಟ್ರದಲ್ಲಿ ಸಂವಿಧಾನಿಕವಾಗಿ ಭಾಷೆಗಳಿಗೆ ಮಾನ್ಯತೆ ಕೊಡ್ತಾರೆ. ಒಂದು ವೇಳೆ ಅವರು ಸಂವಿಧಾನಿಕ ಮಾನ್ಯತೆ ಇದ್ರೆ 8ನೇ ಪರಿಚ್ಛೇದಕ್ಕೆ ಸೇರಿಸಿಕೊಂಡ್ರೆ ಆ ಭಾಷೆಗೆ
ಜ್ಞಾನಪೀಠ ಪ್ರಶಸ್ತಿಗಳನ್ನು ಕೊಡಲಾಗ್ತದೆ. ಅಂಥ ಭಾಷೆಗಳ ಅಭಿವೃದ್ಧಿಗೆ ಭಾಷಾ ಅಭಿವೃದ್ಧಿ ಪ್ರಾಧಿಕಾರ ಅಂತ ರಚನೆ ಆಗ್ತದೆ. ಕೋಟ್ಯಾಂತರ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ನೇರವಾಗಿ ಆ ಭಾಷಾ ಅಭಿವೃದ್ಧಿಗೆ ಬರ್ತದೆ. ಅದೇ ರೀತಿಯಲ್ಲಿ ಆ ಭಾಷೆಯ ಹೆಸರಲ್ಲಿ ಪ್ರಮಾಣವಚನವನ್ನು ಸ್ವೀಕರಣ ಮಾಡ್ಬೋದು, ಅಧಿಕೃತ ಭಾಷೆ ಅಂತ ಹೇಳ್ಕೊಂಡು. ಅಂಥ ಹಲವಾರು ನೂರಾರು ಅಭಿವೃದ್ಧಿಗಳು ಭಾಷೆಗೆ ಮಾನ್ಯತೆ ಸಿಕ್ಕಿದ್ರೆ ಆಗತ್ತೆ. ಅದರಿಂದಾಗಿ ತುಳುವನ್ನು ಅಧಿಕೃತ ಭಾಷೆ ಅಂತ ಹೇಳ್ಕೊಂಡು ಘೋಷಣೆ ಮಾಡಬೇಕಂತ ನಮ್ಮ ಬೇಡಿಕೆ. ಇವತ್ತು ನಾವು ಕರ್ನಾಟಕ ಬಗ್ಗೆ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಕರ್ನಾಟಕ ಪ್ರತ್ಯೇಕ. ಸ್ವಾಮಿ, ಕರ್ನಾಟಕ ಪ್ರತ್ಯೇಕ ಯಾವಾಗ ಆಗೋದು? ಇದೇ ನಮ್ಮ ಕರ್ನಾಟಕದ ಇವತ್ತು ನಮ್ಮ ತುಳುನಾಡಿನವರು ಮಮತಾ ಪೂಜಾರಿ ಅವರು ಒಂದು ಕಬಡ್ಡಿಯಲ್ಲಿ ಚಾಂಪಿಯನ್ ಆದಾಗ ಅವ್ರು ಹೇಳ್ತಾರೆ ನಮ್ಮ ಕನ್ನಡಗತೆ ಅಂತ ಹೇಳ್ತಾರೆ. BR ಶೆಟ್ರು ವರ್ಲ್ಡ್ ವೈಡಲ್ಲಿ ಫೇಮಸ್ ಆದಾಗ ಹೇಳ್ತಾರೆ ಕನ್ನಡಿಗ ಅಂತ ಹೇಳ್ತಾರೆ. ಅದೇ ನಮ್ಮ ಒಂದು ವೇಳೆ ಇಲ್ಲಿಯ ವ್ಯಕ್ತಿ ಯಾವುದಾದೊಂದು ಕೊಲೆ ಕೇಸಲ್ಲೇ ಯಾವುದಾದ್ರು ಸಿಕ್ಕಿ ಹಾಕಿದಾಗ ಹೇಳಿದರೆ ಇದು ಮಂಗಳೂರು ಮೂಲದವ, ತುಳು ಮೂಲದವ, ತುಳುನಾಡಿನವ ಅಂತ ಹೇಳ್ಕೊಂಡು ಮರುದಿನ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾಕೆ ಸ್ವಾಮಿ? ಅಭಿವೃದ್ಧಿ ಮಾಡಿದಾಗ ಯಶಸ್ಸು ಬಂದಾಗ ಅವರು ಕನ್ನಡಿಗರು. ಅದೇ ಒಂದು ವೇಳೆ ಕೆಟ್ಟ ಯಾವುದೋ ಒಂದು ತಪ್ಪಲ್ಲಿ ಸಿಕ್ಕಿದ ಕೂಡಲೇ ಅವರು ಕರಾವಳಿ ಮೂಲದವರು ಅಥವಾ ತುಳುನಾಡಿನ ಮೂಲದವರು, ಮಂಗಳೂರು ಮೂಲದವರು ಅಂತ ಹೇಳ್ತಾರೆ. ಯಾವ ರೀತಿಯಿಂದ ನಮ್ಮ ಕೊರಗಜ್ಜ ಅಂತ ಹೇಳ್ತಾರೆ. ನಮ್ಮ ಇಲ್ಲೇ ಒಂದು ದೈವಾರಾಧನೆ ಆರಾಧನೆ ಮಾಡುವವರು ನಮ್ಮ ಕೊರಗಜ್ಜನ ಬಗ್ಗೆ ಅಪಹಾಸ್ಯವಾಗಿ ಯಾರ ಬೆಂಗಳೂರಿಗೆ ಕೂತ್ಕೊಂಡು ಮಾಡ್ತಾರೆ. ಯಾರೋ ಒಬ್ರು AC ರೂಮಲ್ಲಿ ಇಲ್ಲಿಯ ಕಂಬಳ ಬಗ್ಗೆ ಕಾಯ್ದೆಗೆ ನಿಷೇಧ ಮಾಡ್ತಾರೆ, ಇಲ್ಲಿಯ ಬಗ್ಗೆ ಭೂತಾರಾಧನೆ ನಿಷೇಧ ಮಾಡಲಿಕ್ಕೆ ಹೊರಡ್ತಾರೆ. ಇಲ್ಲೇ ಪ್ರಾರ್ಥನಾ ಬಗ್ಗೆ ಇಲ್ಲೇ ಜಾನಪದ ಪ್ರಾರ್ಥನೆಗಳು ಸಾವಿರಾರು ವರ್ಷ ಇತಿಹಾಸದ ಉಂಟು ಸ್ವಾಮಿ. ಇವತ್ತು ಡಬಲ್ ಗ್ರಾಜ್ಯುಯೇಟ್ ಮಾಡಿದವರು ಕೂಡ ಮಾಡದ ಅವರಿಗೆ ಇರದ ಸಾಹಿತ್ಯ ಕೇವಲ ನಮಗೆ ಒಂದು ಕ್ಲಾಸ್ ಕಲಿಯದ ನಮ್ಮ ಮಹಿಳೆಯರುಂಟು. ಅಂತ ಒಂದು ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಒಂದಲ್ಲ ಬೇರೆ ರೀತಿಯಲ್ಲಿ ತುಳುನಾಡಿನವರು ನಮ್ಮ ಕೊಟ್ಟಿದ್ದಾರೆ. ಆ ರೀತಿಯಾದಾಗ ನಮ್ಮ ತುಳುನಾಡಿಗೆ ಒಂದು ಗೌರವವನ್ನು ಕೊಡ್ಬೇಕಂತ ಹೇಳೋದು. ನಾವು ಯಾವಾಗಲೂ ಪ್ರತ್ಯೇಕ ರಾಜ್ಯ ಆ ರೀತಿಯಲ್ಲಿ ನೀವು ನೆನೆಸ್ಕೋದು ಬೇಡ. ನಮಗೆ ಇವತ್ತು ಎಲ್ಲ ರೀತಿಯಲ್ಲಿ ನಮ್ಮನ್ನು ಪ್ರೀತಿಯಿಂದ ಕಾಣ್ತಿದ್ರೆ ನಮ್ಮವರು ಕೂಡ ಅವರೊಟ್ಟಿಗೆ ಇರ್ತಿದ್ರು. ಇವತ್ತು ಸ್ವಾಮಿ ನೀವು ಮಂಜೇಶ್ವರ ಹೋಗಿ, ಕಾಸರಗೋಡು ತನಕ ನೀಲೇಶ್ವರ ತನಕ ಹೋಗೋದು ಬೇಡ, ಮಂಜೇಶ್ವರ ಪೊಲೀಸ್ ಸ್ಟೇಷನ್ ಆಗಿ ನೋಡಿ. ಅಲ್ಲಿ ಅವರಿಗೆ ಅಲ್ಲಿ ಕನ್ನಡ ಕೂಡ ಮಾತಾಡಲಿಕ್ಕೆ ಬರೋದಿಲ್ಲ. ಏನ್ ಸ್ವಾಮಿ ಎಂತ ಅಂತ ಹೇಳ್ತಾರೆ. ಯಾಕೆ ಕನ್ನಡನೇ ಮಾತಾಡ್ಲಿಕ್ಕಿಲ್ಲ, ಎಲ್ಲ ಮಲಯಾಳಿ ಅಲ್ಲೇ ಭಾಷೆಯವ್ರನ್ನ ಹಾಕಿದ್ದಾರೆ. ಯಾಕೆ ಹೋಗಿ ಆ ರೀತಿ ಭಾಸ್ಕರ್ ಪೂಜಾರಿ ಅವರು, ಈಗಾಗಲೇ ನಿಮ್ಗೆ ಕಾಸರಗೋಡು ಭಾಗದಲ್ಲಿ ಈಗ ಈ ರೀತಿ ಯಾವ ರೀತಿಯಾದ ಬೆಂಬಲ ಸಿಗ್ತಾ ಇದೆ ನಿಮ್ಗೆ? ಈ ಹೋರಾಟವನ್ನ ಮುಂದುವರಿಸ್ತೀರಾ ಅಥವಾ ಹೇಗೆ ತಗೊಂಡು ಹೋಗ್ತಾರೆ? ಪೂರ್ಣ ರೀತಿಯ ಬೆಂಬಲ ಅಲ್ಲಿ ದೊರಕ್ತಾ ಇದೆ. ಅಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ನಮಗೆ ಪ್ರತ್ಯೇಕ ಇದು ಒಂದು ಕೂಗನ್ನ ಕೇಳಿದರೆ ಮಾತ್ರ ಏನು ನಮ್ಮನ್ನು ಇಷ್ಟು ವರ್ಷಗಳಿಂದ ಅವಗಣಿಸ್ತಾ ಇದ್ದಾರೆ. ಅವಾಗ ಏನಾದರೂ ನಮಗೆ ರಾಜಕೀಯವಾಗಿ ನಮಗೆ ಸೌಲಭ್ಯಗಳನ್ನು ಪಡೆಯಬಹುದೆಂಬ ದೃಷ್ಟಿಯಿಂದ ಅಲ್ಲಿ ಎಲ್ಲ ಜನಸಾಮಾನ್ಯರು ಈ ಒಂದು ಶಬ್ದವನ್ನು ಎತ್ತುತ್ತಾ ಇದ್ದಾರೆ. ಮಾತ್ರವಲ್ಲ, ಇವಾಗ ನಾನು ಈ ಮೊದಲು ಹೇಳಿದ ಹಾಗೆ ಇವಾಗಲಿ ಏನು ಕನ್ನಡ ಕಮ್ಮಿ ಆಗುತ್ತಾ ಈಗ ಅಲ್ಲಿ ನಿರ್ನಾಮ ಆಗುವಂಥ ಹಂತಕ್ಕೆ ಕೇರಳ ಸರ್ಕಾರ ದೊಡ್ಡ ಕುತಂತ್ರನೇ ಮಾಡ್ತಾ ಇದೆ. ಮಾತ್ರ ಅಲ್ಲ, ಅಲ್ಲಿಯ ಸರ್ಕಾರದ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಅಲ್ಲಿ ನಮಗೆ ಹಕ್ಕುಗಳಿದೆ. ಗಡಿ ಭಾಗದಲ್ಲಿರುವಂಥ ಸರ್ಕಾರಿ ಕಚೇರಿಗಳಲ್ಲಿ ಗ್ರಾಮ ಲೆಕ್ಕಿಗಾಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ಅಲ್ಲೆಲ್ಲ ಕನ್ನಡ ಬಲ ಅಧಿಕಾರಿಗಳು ನೇಮಕ ಮಾಡಬೇಕೆಂಬಂಥ ಕಾನೂನು ಇದ್ದರೂ ಕೂಡ ಕನ್ನಡ ಗೊತ್ತಿಲ್ಲದಂತಹ ಮಲಯಾಳಿಗಳನ್ನು ಕನ್ನಡ ಗೊತ್ತುಂಟು ಅಂತ ಹೇಳಿ ಅನ್ಯಾಯವಾಗಿ ನೇಮಕ ಮಾಡುವುದರ ಮೂಲಕ ನಮ್ಮ ಏನು ಉದ್ಯೋಗದ ಹಕ್ಕನ್ನು ಕೂಡ ಕಸಿದುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಕೇರಳ ಸರ್ಕಾರ ಮಾತ್ರ ಅಲ್ಲ, ಕೇಂದ್ರದಿಂದಲೂ ಕೂಡ ನಮಗೆ ಯಾವ ರೀತಿಯ ಒಂದು ಸೌಲಭ್ಯಗಳು ಕೂಡ ಇಲ್ಲಿ ಸಿಗ್ತಾ ಇಲ್ಲ. ಈ ಕಾರಣದಿಂದ ನಾವು ಹೇಳ್ತಾ ಇದ್ದೇವೆ, ನಮಗೆ ಒಂದು ಪ್ರತ್ಯೇಕತೆಯ ಕೂಗನ್ನು ಮೊಳಗಿಸಿದರೆ ಆವಾಗ ಕೇಂದ್ರ ಆಗಿರ್ಬೋದು, ಕರ್ನಾಟಕ ಸರ್ಕಾರ ಆಗಿರ್ಬೋದು, ಕೇರಳ ಸರ್ಕಾರ ಆಗಿರ್ಬೋದು ನಮ್ಮ ಬಗ್ಗೆ ಗಮನ ಹರಿಸ್ತಾರೆ. ನಮ್ಮ ಬಗ್ಗೆ ಗಮನ ಹರಿಸುವಾಗ ನಮಗೆ ಏನು ನಮ್ಮ ಸೌಲಭ್ಯಗಳಿದೆ ಅದನ್ನು ಪಡ್ಕೊಳ್ಳಿಕ್ಕೆ ನಮಗೆ ಆಗುತ್ತೆ. ಇದು ಒಂದು ರಾಜಕೀಯ ಇಚ್ಛಾಶಕ್ತಿಯ ಅಂದರೆ ನಮ್ಮ ಸಂಘಟನೆ ಮೂಲಕ ಮಾಡಲಿಕ್ಕೆ ಸಾಧ್ಯ. ಈ ದೃಷ್ಟಿಯಿಂದ ನಾವು ಹೇಳುವಂಥದ್ದು ಹೊರತೆ ನಾಳೆ ಬೆಳಿಗ್ಗೆ ಆಗಬೇಕಿದ್ರೆ ನಮಗೆ ಒಂದು ತುಳು ರಾಜ್ಯ ಬೇಕು, ಆ ಮೂಲಕ ನಾವು ಏನೆಲ್ಲ ಮಾಡಿಬಿಡ್ತೇವೆ ಅಲ್ಲ. ನಮ್ಮ ಏನು ಕೂಗಿದೆ, ನಮ್ಮ ಏನು ಬೇಡಿಕೆ ಇದೆ, ಅದು ನಾವು ಅನ್ಯಾಯವಾಗಿ ಅಲ್ಲ, ನಮಗೆ ಏನು ಕಾನೂನುಬದ್ಧವಾಗಿ ನಮ್ಮ ಏನು ಸಂವಿಧಾನದಲ್ಲಿ ಹೇಳಿಕೆ ಕೊಟ್ಟಿದೆ ಅದನ್ನೇ ನಾವು ಪಡುವಂಥ ಕಷ್ಟ. ಇವಾಗ ಕಾಸರಗೋಡು ತುಳುನಾಡಿನ ಒಂದು ಭಾಗ ಆದರೆ ನಮಗೆ ಖಂಡಿತವಾಗಿ ಈ ಸಮಸ್ಯೆಗಳೆಲ್ಲ ಒಂದು ನಮಗೆ ಗಡಿ ಎಂಬ ಒಂದು ಸಮಸ್ಯೆ ಅಲ್ಲಿ ಬರುವುದಿಲ್ಲ. ಒಂದು ಪ್ರತ್ಯೇಕವಾದಂಥ ರಾಜ್ಯ ಬಂದರೆ ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ. ನಮ್ಮ ತುಳು ಭಾಷೆ ಅಭಿವೃದ್ಧಿ ಆಗುತ್ತೆ, ಅಲ್ಲಿಯ ಕನ್ನಡ ಭಾಷೆ ಅಭಿವೃದ್ಧಿ ಆಗುತ್ತೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ITBT ತರೋದ್ರ ಬಗ್ಗೆ ಯಾವ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ? ನೋಡಿ, ಈ ಹಿಂದೆ ಕೂಡ ನಾವು ಹಲವಾರು ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದ್ದೇವೆ. ಅಂದ್ರೆ ಇಲ್ಲಿಯ ಆಗ ತಾನೇ ಅವರು ಫೋನಲ್ಲಿ ಮಾತಾಡಿದಾಗ ಇಲ್ಲಿ ಅವರು ಬೀದಿಗಿಳಿದು ಹೋರಾಟ ಮಾಡೋದು ಕಮ್ಮಿ. ಇವತ್ತು ಮಂಡ್ಯ ಸೈಡ್ ಆಗಿರ್ಬೋದು, ನಮ್ಮ ತಮಿಳುನಾಡಿಗೆ ಬೇರೆ ಕಡೆಗೆ ಹೋಲಿಸಿದ್ರೆ ಇಲ್ಲಿ ಅವರು ಸ್ವಲ್ಪ ಎಜುಕೇಟೆಡ್, ಇಲ್ಲಿ ಅವರು ಅಂದರೆ ಜಾಸ್ತಿಯಾಗಿ, ಯಾಕೆಂದರೆ
ಅವರು ಬೀದಿಗೆ ಇಳಿದು ಹೋರಾಟ ಮಾಡೋದು, ಬಸ್ಸಿಗೆ ಬೆಂಕಿ ಹೊಡೆದು, ಕಲ್ಲು ಹೊಡೆದು ಅಂಥದ್ದೆಲ್ಲ ಮಾಡೋದಿಲ್ಲ. ನಾವು ಪೀಸ್ಫುಲ್ ಆಗಿ ಹೋರಾಟ ಮಾಡೋದು, ನಾವು ಅಹಿಂಸಾವಾಗಿ ರೀತಿಯ ಹೋರಾಟ ಮಾಡೋದು, ನಾವು ಕಾನೂನು ಗೌರವ ರೀತಿಯಲ್ಲಿ ಹೋರಾಟ ಮಾಡುವುದಾಗಿ ಇವರು ನಿಗ್ಲೆಕ್ಟ್ ರೀತಿಯಲ್ಲಿ ಮಾಡ್ತಾರೆ. ಈ ಬಗ್ಗೆ ಕೂಡ ನಾವು ಹಲವಾರು ನಮ್ಮ ರೀತಿಯಿಂದ ನಾವು ಹೋರಾಟಗಳನ್ನು ಮಾಡಿದ್ದೇವೆ, ಇನ್ನೂ ಕೂಡ ಮಾಡ್ತೇವೆ. ಇದೇ ಆದರೆ ಇವತ್ತಲ್ಲ ನಾಳೆ ನಮ್ಮ ಕಿಚ್ಚು, ಹೋರಾಟದ ಕಿಚ್ಚು ಇಡೀ ಪಸರಿಸ್ತದೆ. ಆ ನಂತರ ಚಿಂತೆ ಎಚ್ಚೆತ್ತುಕೊಳ್ಳೋ ಮೊದಲೇ ಚಿಕ್ಕೆತ್ತುಕೊಳ್ಳಿದ್ರೆ ಒಳ್ಳೇದು ಅಂತ ಹೇಳುದು. ಆಗ ಅವರಿಗೆ ಗೌರವ, ನಮಗೆ ಗೌರವ. ಈ ಕುರಿತಾಗಿ ನಿಮ್ಮ ಪ್ರತಿಭಟನೆಗಳಿರ್ಬೋದು, ನಿಮ್ಮ ಹೋರಾಟಗಳ ಕುರಿತಾಗಿ ಸರ್ಕಾರ ಒಂದು ವೇಳೆ ತನ್ನ ನಿಲುವನ್ನ ಬದಲಾಯಿಸ್ತಾ ಇದ್ರೆ, ಒಂದು ವೇಳೆ ಸರ್ಕಾರ ತನ್ನ ನಿಲುವನ್ನ ಬದಲಾಯಿಸ್ತಾ ಇದ್ರೆ ನೀವು ಮುಂದೆ ಯಾವ ರೀತಿಯಾಗಿ ಪ್ರತಿಭಟನೆಗಳನ್ನ ಮಾಡವಲ್ಲಿ ಸಿದ್ಧರಿದ್ದೀರಿ? ನೋಡಿ, ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ರೆ ಇಲ್ಲಿ ಇದೇ ರೀತಿಯಲ್ಲಿ ನಿನ್ನೆ ಅವರು ಉತ್ತರ ಕರ್ನಾಟಕದ ಪ್ರತ್ಯೇಕ ಉತ್ತರ ಕರ್ನಾಟಕದ ಅಲ್ಲ ಮಾಡ್ತೇವೆ, ಮಾಡೋ ದಿನ ನೋಡಿ. ಅದೇ ನಾನು ಹೇಳುದು, ಇವತ್ತು ಮಾಡ್ಲಿಲ್ಲ ಅಂತ ಹೇಳ್ಕೊಂಡು ಅದು ನಿಗ್ಲೆಕ್ಟ್ ಮಾಡುದು ಬೇಡ. ನಾಳೆ ಬೀದಿಗಿಳಿದು ಹೋರಾಟ ನಾವು ಮಾಡಿದ್ದೇವೆ, ಎಲ್ಲರೂ ಸಹ ಮಾಡಲಿಲ್ಲ. ಆದ್ರೆ ದಿನ ನಂತರ ಎಲ್ಲರೂ ಸಹ ಹೋರಾಟ ಮಾಡ್ತೇವೆ. ನೇತ್ರಾವತಿ ಹೋರಾಟ ಸಂದರ್ಭ ನಾವು ಕೇವಲ 10 ಜನ ನಾವು DC ಆಫೀಸರ್ ಸ್ಟಾರ್ಟ್ ಮಾಡಿದ್ದು. ಅದೇ 2-3 ವರ್ಷದ ನಂತರ ದೊಡ್ಡ ಮಟ್ಟಿನ ಹೋರಾಟ, ಉಪ್ಪಿನಂಗಡಿ ಸಾಧಾರಣ 8,000ಕ್ಕೆ ಜಾಸ್ತಿ ಜನರು ಹೈವೇಯನ್ನು ಬಂದ್ ಮಾಡಿದಂತಾಗಿದ್ದಾರೆ. ಆನಂತರ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಸಹ ಇವತ್ತು ನೇತ್ರಾವತಿ ಬಗ್ಗೆ ಮಾತಾಡ್ತಾರೆ, ನಮ್ಮ ತಾಯಿ ಬಗ್ಗೆ ಮಾತಾಡ್ತಾರೆ, ನೇತ್ರಾವತಿ ತಾಯಿ ಬಗ್ಗೆ. ಇವತ್ತು ತುಳು ಭಾಷೆ ಬಗ್ಗೆ ಮೊದಲು ಒಂದು 10 ವರ್ಷದ ಮೊದಲು ತುಳು ಭಾಷೆ ಬಗ್ಗೆ ಅಂತ ಏನಿಲ್ಲ. ಇವತ್ತು ಒಂದು ಚಿಕ್ಕ ಮಿನಿ ತುಳು ಭಾಷೆಗೆ ಯಾವುದೇ ಒಂದು ಚಾನಲ್ ಆಗಿರ್ಬೋದು, ಯಾವುದೇ ವ್ಯಕ್ತಿ ಅನ್ಯಾಯ ಮಾಡಿದ ಕೂಡಲೇ ಇಮಿಡಿಯೇಟ್ ಫೇಸ್ಬುಕ್, ವಾಟ್ಸಪ್ ಮೂಲಕ ಎಲ್ಲ ದೊಡ್ಡ ರೀತಿಯ ಒಂದು ಸಂಚಲನ ಹುಟ್ಟುತ್ತದೆ. ಯಾಕೆಂದರೆ ಟಿವಿಯಲ್ಲಿ ಕೂಡ ಸಂಚಲನ. ಯಾಕೆಂದರೆ ತುಳು ಬಗ್ಗೆ ಜಾಗೃತಿ ಆಗ್ತಾ ಉಂಟು, ತುಳು ಭಾಷೆ ಅಭಿವೃದ್ಧಿ ಆಗ್ತಾ ಉಂಟು, ತುಳು ಲಿಪಿಗಳನ್ನು ಶಾಲೆಗಳಿಗೆ ಕಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಲವಾರು ಇದಕ್ಕೆ ತುಳು ಲಿಪಿಯನ್ನು ಪ್ರೋತ್ಸಾಹ ಮಾಡಲಿಕ್ಕೆ ನೋಡ್ತಿದ್ದಾರೆ, ತುಳು ಭಾಷೆಗಳನ್ನು ಅಭಿವೃದ್ಧಿ ಮಾಡ್ತಾರೆ. ಹಲವಾರು ತುಳುಗಳ ಶಾಸನಗಳನ್ನು ಹುಡುಕ್ತಾ ಇದ್ದಾರೆ. ಬೇರೆ ಬೇರೆ ಸಮ್ಮೇಳನ ನಡೀತಾ ಉಂಟು. ನಮಗೆ ಆ ಸಮ್ಮೇಳನಗಳಿಗೆ ರಾಜ್ಯ ಸರ್ಕಾರ ಅಂತ ಏನು ಅನುದಾನ ಬರೋದಿಲ್ಲ. ಇವತ್ತು ಕರ್ನಾಟಕ ರಾಜ್ಯೋತ್ಸವಕ್ಕೋಸ್ಕರ ಕನ್ನಡ ಸಂಸ್ಕೃತಿ ಇಲಾಖೆ, ಕನ್ನಡ ಅಭಿವೃದ್ಧಿ, ಭಾಷಾ ಅಭಿವೃದ್ಧಿ ಅಂತ ಹೇಳ್ಕೊಂಡು ಸಾವಿರ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅನುದಾನ ಬರ್ತಾ ಇದೆ. ಆದರೆ ತುಳುವಿನ ಬಗ್ಗೆ ನಮ್ಮ ಆಟಿದೊಂಜಿ ತಮ್ಮನ ಆಟಿದೊಂಜಿ ಕೂಟ, ಬೇರೆ ಬೇರೆ ಕ್ರೀಡಾಕೂಟಗಳು ನಾವಾಗಿ ಪಾಪ ನಮ್ಮ ಇಲ್ಲಿಯ ಜನರು ಸೇರಿಸ್ಕೊಂಡು ಅಲ್ಪ ಹಣದಿಂದ ನಾವು ಇವತ್ತು ಕಾರ್ಯಕ್ರಮನ ಮಾಡ್ತಾರೆ. ಅದೇ ಮೀರಿ ತುಳು ಒಂದು ವೇಳೆ ರಾಜ್ಯ ಮೊದಲು ಆಗ್ತಿದ್ರೆ ಯಾವ ರೀತಿಯಲ್ಲಿ ಆಗ್ತಿತ್ತು. ಇವತ್ತು ಅಲ್ಲಿ ಹಬ್ಬಕ್ಕ ರಾಣಿ ಸರ್ಕಲ್, ಹಬ್ಬಕ್ಕನ ಬಸ್ ಸ್ಟ್ಯಾಂಡಲ್ಲಿ ಹೆಸರು, ಹಬ್ಬಕ್ಕ ರೈಲ್ವೆ ಸ್ಟೇಷನ್ ಹೆಸರು, ನಮ್ಮ ಕೋಟಿ ಚೆನ್ನೈರ್ದು ಒಂದು ಏರ್ಪೋರ್ಟ್ಗೆ ಹೆಸರು, ಬೇರೆ ರೀತಿಯಲ್ಲಿ ನಮ್ಮ ಇಲ್ಲಿಯ ಮಹಾಪುರುಷ ಗೌರವ ಸಿಗ್ತಿತ್ತು ಸ್ವಾಮಿ. ಆದರೆ ಇವತ್ತು ತುಳುವನ್ನು ರಾಜ್ಯ ಮಾಡಲಿಲ್ಲ ಅಂತ ಹೇಳ್ಕೊಂಡು ನಾವು ಕರ್ನಾಟಕ ಸಹ ಹಿಂದೆ ಹೋದೆವು ಅಂತ ಹೇಳ್ಕೊಂಡು ಕಾಸರಗೋಡು, ಕೇರಳ ಹಿಂದೆ ಹೋಗ್ತೇವೆ ಅಂದರೆ ನಮ್ಮ ಅಭಿವೃದ್ಧಿ ಇಲ್ಲ. ನಮ್ಮ ಜನರು ಉದ್ಯೋಗ ಇಲ್ಲದೆ ಸೂರತ್ತ ಎಲ್ಲೆಲ್ಲಿ ಕೊಂಡು ಬೇರೆ ಬಾಂಬೆಗೆ ಬೇರೆ ಬೇರೆ ಕಡೆಗೆ ಇವತ್ತು ನಮ್ಮ ಹುಡ್ಕೊಂಡು ಹೋಗ್ತಾರೆ ಉದ್ಯೋಗ. ಇವತ್ತು ವೃದ್ಧಾಶ್ರಮ ಆಗ್ತಾ ಉಂಟು, ನಮ್ಮ ಬೇಸರ ಆಗ್ತಾ ಉಂಟು. ತುಳುನಾಡು ವೃದ್ಧಾಶ್ರಮ ಆಗ್ತಾ ಉಂಟು. ಒಂದೇ ಮಕ್ಕಳು 2 ಮಕ್ಕಳು ಅಂತ ಹೇಳ್ಕೊಂಡು ಇವತ್ತು 1 ಮತ್ತು 2 ಮಕ್ಕಳು ಇಂಜಿನಿಯರ್ ಅಥವಾ ಯಾವುದಾದ್ರು ವಿದ್ಯಾಭ್ಯಾಸ ಮಾಡಿದ ನಂತರ ತಾಯಿಯನ್ನು ಬಿಟ್ಟು ಪಾಪ ಉದ್ಯೋಗ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಯಾಕೆ? ತುಳುನಾಡಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಬರ್ತುಂಟು, ದೊಡ್ಡ ಫ್ಯಾಕ್ಟ್ರಿ, 1000 ಜನರು ಉದ್ಯೋಗ ಕೊಡ್ತಾರೆ. ಉದ್ಯೋಗ ಇಲ್ಲಿಯವರಿಗೆ ಕೊಡ್ತಾರೆ. ಇಲ್ಲಿಯ ನೀರು ನಮ್ಮ ನೀರು ಬೇಕು, ನಮ್ಮ ಭೂಮಿ ಬೇಕು. ಅಲ್ಲಿ ಅಂತ ಕಲುಷಿತ ಆಹಾರ ನಾವು ತಿನ್ಬೇಕು, ಅಲ್ಲಿಯ ಕಲುಷಿತ ನೀರು ನಾವು ಕುಡಿಬೇಕು, ಕಲುಷಿತ ಪರಿಸರ ನಮಗೆ. ಆದ್ರೆ ಲಾಭ ಯಾರ್ಯಾರಿಗೆ, ಉದ್ಯೋಗ ಯಾರ್ಯಾರಿಗೆ? ಇದು ಯಾವ ನ್ಯಾಯ ಸ್ವಾಮಿ, ಯಾವ ನ್ಯಾಯ ಸ್ವಾಮಿ ಅಂತ ಹೇಳುದು? ಈ ನಿಮ್ಮ ಹೋರಾಟದ ಬಿಸಿ ಸರ್ಕಾರವನ್ನ ಮುಟ್ಟುತ್ತಾ ನಿಮ್ಮ ಈ ಹೋರಾಟ ಹೀಗೆ ಮುಂದುವರಿಸ್ತೀರಾ, ಅಥವಾ ನಿಮ್ಮೆಲ್ಲ ಷರತ್ತುಗಳಿಗೆ, ನಿಮ್ಮ ನಿಲುವುಗಳಿಗೆ ನಿಮಗೆ ಈಗ ಸರ್ಕಾರ ಯಾವ ರೀತಿಯಾಗಿ ಯೋಜನೆಗಳನ್ನ ಕೊಡಬಹುದು? ಅಥವಾ ನಮಗೆ ನಿರೀಕ್ಷೆ ಇದೆ, ನಮಗೆ ಭರವಸೆ ಇದೆ, ನಮ್ಮ ಭರವಸೆ ಇದೆ. ನಮ್ಮ ಇದಕ್ಕಿಂತ ಮೊದಲಿನ ಸಹ ಹಲವಾರು ಹೋರಾಟಗಳನ್ನು ಮಾಡಿದ್ದೇವೆ ನಾವು. ನೀವು ಇಂಟರ್ನೆಟ್ ಅಥವಾ ಗೂಗಲ್ ಹೋರಾಟ ಮಾಡಿದಾಗ ನ್ಯಾಯ ಸಿಕ್ಕಿದೆ. ನೋಡಿ ನಮ್ಮ ಹೋರಾಟದಲ್ಲಿ ಯಾಕೆ ಅಲ್ಲ, ನಮ್ಮ ಹೋರಾಟಕ್ಕೆ ಬೆಲೆ ಸಿಕ್ಕಿದೆ. ನಮ್ಮ ಪ್ರಾದೇಶಿಕವಾಗಿ ಹೋರಾಟಕ್ಕೆ ಬೆಲೆ ಸಿಕ್ಕಿದೆ. ಇಲ್ಲಿಯ ಬಾರಶಿಪ್ಪೆಡ ಆಗಿರ್ಬೋದು, MRPL ಆಗಿರ್ಬೋದು, ಬೇರೆ ಬೇರೆ ವಿಷಯದಲ್ಲಿ ಲೋಕಲ್ ವಿಷಯ ಆಗಿರ್ಬೋದು, ರಸ್ತೆ ವಿಷಯ ಆಗಿರ್ಬೋದು, ಒಳಚರಂಡಿ ವಿಷಯ ಆಗಿರ್ಬೋದು, ನಗರ ಪಾಲಿಕೆ ವಿಷಯ ಆಗಿರ್ಬೋದು, ಪಂಚಾಯತ್ ಲೆವೆಲ್ ವಿಷಯ ಆಗಿರ್ಬೋದು, ಜಿಲ್ಲಾ ಪರಿಷತ್ ವಿಷಯದಲ್ಲಿ ನಮಗೆ ಮಾನ್ಯತೆ ಸಿಕ್ಕಿದೆ, ನಮಗೆ ಬೆಲೆ ಸಿಕ್ಕಿದೆ. ನಮ್ಮ ಹೋರಾಟಗಳಿಗೆ ಕೂಡಲೇ ಮಾರ್ಕೆಟ್ ಸಮಸ್ಯೆಗಳನ್ನು ಸಾಲ್ವ್ ಮಾಡಿದ್ದಾರೆ, ಹಲವಾರು ರೋಡ್ಗಳನ್ನು ಮಾಡಿದ್ದಾರೆ, ಹಲವಾರು ಅಧಿಕಾರಿಗಳನ್ನು ನಮ್ಮ ಇದಕ್ಕೋಸ್ಕರ ಚೇಂಜ್ ಮಾಡಿದ್ದಾರೆ. ನಮ್ಮ ಹೋರಾಟಗಳಿಗೆ ಆಗಿದೆ. ಯಾಕೆ? ನಮ್ಮ ಇಲ್ಲಿಯ ಸರ್ಕಾರ ಇದ್ದಾಗ ನಮಗೆ ನಗರ ಪಾಲಿಕೆಯಲ್ಲಿ ನಮಗೆ ಗೌರವ ಸಿಗ್ತದೆ, ಜಿಲ್ಲಾ ಪರಿಷತ್ ಗೌರವ ಸಿಗ್ತದೆ, ಎಲ್ಲ ಕಡೆ ಸಿಗ್ತದೆ. ಯಾಕೆ? ಇಲ್ಲಿಯ ಸಮಸ್ಯೆ ಅದೇ ನೇತ್ರಾವತಿ ವಿಷಯ ಇಲ್ಲಿ ಸಮಸ್ಯೆ ಅಲ್ಲ, ಅದನ್ನು ಪರಿಹಾರ ಮಾಡಬೇಕು. ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡವ್ರು ಮಾಡಬೇಕು. ಬ್ಯಾಂಗ್ಳೂರು ನಮ್ಮ ಬಗ್ಗೆ ಚಿಂತೆ ಮಾಡೋದಿಲ್ಲ. ಇಲ್ಲಿ ನಾವು ಹೋರಾಟ ಮಾಡಿದಾಗ ಅದೇ ನಾವು ಇಲ್ಲಿ ಹೋರಾಟ ಮಾಡಿದಾಗ ನಮಗೆ ಬೆಲೆ ಸಿಕ್ಕಿದೆ. ನಮ್ಮ ಸುಮಾರು 400ಕ್ಕಿಂತ ಹೆಚ್ಚು ಹೋರಾಟಗಳನ್ನ ಮಾಡಿದ್ದೇವೆ ಇಲ್ಲಿ ಪ್ರಾದೇಶಿಕವಾಗಿ ತುಳುನಾಡಿನ ಒಳಗೆ. ಹೆಚ್ಚಿನ 190% ನಮಗೆ ಬೆಲೆ ಸಿಕ್ಕಿದೆ. ಅದೇ ದೊಡ್ಡ ಹೋರಾಟ ಅಂದ್ರೆ ನೋಡಿ ನೇತ್ರಾವತಿ ಹೋರಾಟ.
ಅದು ಇಲ್ಲಿ ಹೋರಾಟಲ್ಲ, ಯಾಕಂದ್ರೆ ಅದು ನಿರ್ಣಯ ಮಾಡ್ಬೇಕಾದ್ರೆ ಬೆಂಗಳೂರಿನವ್ರು ಮಾಡ್ಬೇಕು. Yes. ಅವ್ರು ನಮ್ಮನ್ನು Yes, ಕೇರ್ ಮಾಡೋದಿಲ್ಲ. ಈ ನಿಮ್ಮ ಒಂದು ಹೋರಾಟಕ್ಕೆ ಪ್ರತಿಫಲ ಸಿಗುತ್ತಾ ತುಳುನಾಡಿನ ನಮ್ಗೆ ಭರವಸೆ ಉಂಟು. ಎಸ್ ಸರ್ಕಾರ ಈ ರೀತಿ ಈ ನಿಮ್ಮ ಈ ಒಂದು ಹೋರಾಟಕ್ಕೆ ಯಾವ ರೀತಿ ಸ್ಪಂದನೆಯನ್ನ ಕೊಡುತ್ತೆ ಅನ್ನೋದನ್ನ ಎಸ್ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಮಾತುಕತೆಯನ್ನು ನಡೆಸಿದ್ದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ ಸರ್. ಎಸ್ ಪ್ರತ್ಯೇಕತೆಯ ಕೂಗು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಭುಗಿಲೆದ್ದಿರ್ತಕ್ಕಂತಹ ವಾತಾವರಣ ನಿರ್ಮಾಣವಾಗಿದ್ರೆ ಪ್ರತ್ಯೇಕ ರಾಜ್ಯದ ಬಗ್ಗೆ, ಈಗ ದಕ್ಷಿಣ ಕನ್ನಡದಲ್ಲಿ ಕೂಡ ಅದರಲ್ಲಿಯೂ ತುಳುನಾಡನ್ನ ಪ್ರತ್ಯೇಕವಾಗಿ ರಾಜ್ಯವನ್ನಾಗಿ ಮಾಡಬೇಕು ಅಂತಹ ತುಳುನಾಡು ರಕ್ಷಣಾ ವೇದಿಕೆಯವರು ಈ ರೀತಿಯಾದ ಹೋರಾಟಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಯಾವ ರೀತಿಯಾಗಿ ಈ ಒಂದು ಹೋರಾಟಗಳು ಇನ್ನು ಮುಂದೆ ಚುರುಕುಗೊಳ್ಳಬಹುದು, ಇವರ ಹೋರಾಟ ಸರ್ಕಾರಕ್ಕೆ ಮುಟ್ಟುತ್ತಾ, ಸಿಎಂ ಕುಮಾರಸ್ವಾಮಿ ಅವರು ಇವರ ಹೋರಾಟದ ಕುರಿತಾಗಿ ಏನಾದರೂ ಸ್ಪಂದನೆಯನ್ನ ಕೊಡ್ತಾರಾ, ಅಥವಾ ಇನ್ನಷ್ಟು ಇದಕ್ಕೆ ಯಾವುದೇ ರೀತಿಯ ಸ್ಪಷ್ಟನೆ ಸಿಗದಿದ್ದ ಪಕ್ಷದಲ್ಲಿ ತುಳುನಾಡು ರಕ್ಷಣಾ ವೇದಿಕೆ ಮುಂದೆ ಯಾವ ರೀತಿಯಾದ ಕ್ರಮವನ್ನ ತೆಗೆದುಕೊಳ್ಳುತ್ತದೆ ಅನ್ನೋದನ್ನಷ್ಟೇ ನಾವೀಗ ಕಾದು ನೋಡಬೇಕಾಗಿದೆ. ಎಸ್, ಇದೇ ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.